ಮೊರಾರ್ಲೆಸ್ ಈ ಕಂಟೆಂಟ್ ರಿಪೀಟ್ ಆಗ್ತಾ ಇದೆ ಬಿಡಿ ಈ ಅಧ್ಯಾಯನೇ. ಓಕೆ, ಸೊ ಅದೇ ಮಾತಾಜಿ ಲಾಸ್ಟ್ ಟೈಮ್ ಕೇಳ್ತಾ ಇಲ್ಲ ಮೂರು ಏನದು ಅಂತ, ಅದೇ ಡಿಸ್ಕಷನ್ ಎಂಡ್ ಆಗಿದ್ದು ಅನ್ಸುತ್ತೆ. 15ನೇ ಶ್ಲೋಕ ಅವ್ರು ಹೇಳಿದ್ದು ಏನಿದು, ಸ್ಥೂಲ ವಿರಾಟ್ ರೂಪ, ಸೂಕ್ಷ್ಮ ಹಿರಣ್ಯರು, ದೈಹಿಕ ಶಕ್ತಿಯಾದ ಬ್ರಹ್ಮ, ಇದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು ಅಷ್ಟೇ. ಸೊ ಇದು ಎಂಡ್ ಆಗಿದೆ. ಓಕೆ, 16ನೇ ಶ್ಲೋಕೆಯಿಂದ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕಮಲ ಪುಷ್ಪದೊಳಗಿನಿಂದ ಜನಿಸಿದ ಬ್ರಹ್ಮನು ತಾನು ಅದರ ವಲಯದಲ್ಲಿ ಉಳ್ಳವನಾದರೂ ಜಗತ್ತನ್ನು ಕಾಣಲಾಗುತ್ತಿರಲಿಲ್ಲ. ಆದ್ದರಿಂದ ಅವನು ಆಕಾಶವೆಲ್ಲವನ್ನು ಪರ್ಯಟನ ಮಾಡಿದನು ಮತ್ತು ಎಲ್ಲ ದಿಕ್ಕುಗಳಲ್ಲೂ ತನ್ನ ಕಣ್ಣುಗಳನ್ನು ಸಂಚರಿಸುತ್ತಿರುವಾಗ ನಾಲ್ಕು ದಿಕ್ಕುಗಳಿಗೆ ಸಂಬಂಧಿಸಿದಂತೆ 4 ತಲೆಗಳನ್ನು ಪಡೆದನು. ಸೊ ಬ್ರಹ್ಮನ ಜನ್ಮ ಒಂಥರ ವಿಶೇಷವಾದದ್ದು. ಸೊ ನೇರವಾಗಿ ಗರ್ಭೋದಕಶಾಹಿ ವಿಷ್ಣು ಅವರ ಒಕ್ಕಳಿನಿಂದ, ಅವರ ನಾಭಿಯಿಂದ ಹುಟ್ಟಿದ್ದು. ಸೊ ಅವರು ಅಲ್ಲಿ ಮಹಾಲಕ್ಷ್ಮಿ, ತಾಯಿ ಮಹಾಲಕ್ಷ್ಮಿ ಇದ್ರೂ ಕೂಡ ಅವರ ನೆರವು ಆಗತ್ತೇ ಇಲ್ಲ, ಸ್ವಯಂಭೂ. ಸೊ ಅವರು ಪ್ರತ್ಯೇಕವಾಗಿ ವಿಶೇಷವಾಗಿ ಅವರ ಜನನ. ಸೊ ಯಾರು ಎಲ್ಲಿಂದನೂ ಯಾರು ನಾರ್ಮಲ್ ಸಾಧಾರಣ ತಂದೆ ತಾಯಿ ಅವರ ಜನ್ಮ ಆ ಥರ ಅಲ್ಲ. ಸೊ ಅದಕ್ಕೆ ಒಂದು ರೀತಿ ಅವರು ಸ್ವಯಂ ಹಾಗೆ ಬಂದಾರೆ ಇಲ್ಲ, ಇದ್ದಾರೆ ಗರ್ಭೋದಕಶಾಹಿ ವಿಷ್ಣು ಅವರ ಕಾರಣ. ಆದರೂ ಒಂದು ರೀತಿ ತಾಯಿ ಇಲ್ಲದೆ ಇನ್ನು ಆ ರೀತಿ ಅವರು ಜನ್ಮ ತಾಳಿದ್ದು ತರ ಹೊತ್ತು ಎಲ್ಲರ ರೀತಿಯ ಅವರ ಜನ್ಮ ಆಗಲಿಲ್ಲ ಅವರು. ಸೊ ಹೀಗೆ ಅವ್ರು ಹೇಳ್ತಾ ಇರೋದು ಅವರ 4 ತಲೆಗಳು ಪಡೆದ ಬಗ್ಗೆನೂ ಹೇಳ್ತಾ ಇರೋದು. ಅವರೆಲ್ಲ ಕಡೆ ಅವರು ಎಲ್ಲಿಂದ ಬಂದೆ ನಾನು, ಯಾರ ಕಾರಣ ನನಗೆ, ಎಲ್ಲಿಂದ ಹೇಗೆ ನನ್ನ ಜನ್ಮ ಆಯಿತು. ಸೊ ಆ ರೀತಿ ಅವರೆಲ್ಲ ಕಡೆ ಕುತೂಹಲದಿಂದ ನೋಡ್ತಾ ಇದ್ರೆ 4 ದಿಕ್ಕುಗಳಲ್ಲಿ 4 ತಲೆಗಳು ಬಂತು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ದಿಕ್ಕುಗಳನ್ನು ತನ್ನ ಕಣ್ಣುಗಳನ್ನು ಸಂಚರಿಸುತ್ತಿರುವಾಗ 4 ದಿಕ್ಕುಗಳಿಗೆ ಸಂಬಂಧಿಸಿದಂತೆ 4 ತಲೆಗಳು. ಸೊ ಎಲ್ಲ ಕಡೆ ನೋಡ್ಬೋದು, ಒಂದೇ ಸಲ ನೋಡ್ಬೋದು ಅವರು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ಕಡೆ ನೋಡ್ಬೋದು ಬ್ರಹ್ಮದೇವರು. ಸೊ ಅವರಾಗೆ 4 ತಲೆಗಳನ್ನು ಪಡೆದರು. ಆ ಕಮಲದಲ್ಲಿ ನೆಲೆಸಿದ ಬ್ರಹ್ಮನು ಸೃಷ್ಟಿಯನ್ನಾಗಲಿ ಕಮಲವನ್ನಾಗಲಿ ಅಥವಾ ತನ್ನನ್ನಾಗಲಿ ಪರಿಪೂರ್ಣವಾಗಿ ತಿಳಿಯಲಾಗಲಿಲ್ಲ. ಯುಗಾಂತ್ಯದಲ್ಲಿ ಪ್ರಳಯ ನಿಲವು ಜಲ ಮತ್ತು ಪದ್ಮಗಳನ್ನು ಮಹಾಚಕ್ರಾಕಾರ ತರಂಗಗಳಲ್ಲಿ ಸಂಚಲಿಸತೊಡಗಿತು. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಒಂದು ಯುಗದ ಕಾಲ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೂ ಬ್ರಹ್ಮನು ತನ್ನ ಸೃಷ್ಟಿಯ ಬಗ್ಗೆ, ಕಮಲ ಮತ್ತು ಜಗತ್ತಿನ ಬಗ್ಗೆ ದಿಗ್ಭ್ರಮೆಗೊಂಡನು. ಆ ಯುಗವು ಮಾನವರ ಸೌರಮಾನ ವರ್ಷಗಳ ಲೆಕ್ಕಾಚಾರಕ್ಕೆ ಅತೀತವಾದದ್ದು. ಆದ್ದರಿಂದ ಸೃಷ್ಟಿಯ ರಹಸ್ಯವನ್ನಾಗಲಿ ಅಥವಾ ವಿಶ್ವದ ಹೊರಹೊಮ್ಮುವಿಕೆಯ ಬಗ್ಗೆಯಾಗಲಿ ಯಾರಿಗೂ ಊಹಾತ್ಮಕ ಚಿಂತನೆಗಳಿಂದ ತಿಳಿಯಲು ಸಾಧ್ಯವಿಲ್ಲ. ಮಾನವ ಜೀವಿಯ ಸಾಮರ್ಥ್ಯ ಎಷ್ಟು ಪರಿಮಿತವಾದುದು ಎಂದರೆ ಪರಮಪುರುಷನ ಸಹಾಯವಿಲ್ಲದೆ ಸೃಷ್ಟಿ, ಸ್ಥಿತಿ, ಲಯಗಳ ವಿಷಯದಲ್ಲಿ ಭಗವದಿಚ್ಛೆಯ ರಹಸ್ಯವನ್ನು ಸ್ವಲ್ಪವೂ ತಿಳಿಯಲಾರನು. ಸೊ ಈಗ ಬ್ರಹ್ಮದೇವರಿಗೆ ಅದು ತಿಳಿತಾ ಇಲ್ಲ. ಅವರು ಅಂತ ಒಂದು ಮಹಾತ್ಮರು, ಮಹಾನ್ ವ್ಯಕ್ತಿಗಳು
ಸೊ ಅವರಿಗೆ ಅವರ ಸ್ವಪ್ರಯತ್ನದ ಸಾಧ್ಯವಾಗಿಲ್ಲ. ಇನ್ನು ನಾವು ಅಷ್ಟು, ನಮ್ಮ ಅಸ್ತಿತ್ವ ಅಷ್ಟು ಚಿಕ್ಕದು. ಸೊ ನಮಗೆ ಹೇಗೆ ಸಾಧ್ಯ ಆಗುತ್ತೆ? ಅಜ್ಞಾನದಲ್ಲಿದ್ದ ಬ್ರಹ್ಮನು ಹೀಗೆ ಯೋಚಿಸಿದನು, ಈ ಕಮಲದ ತುದಿಯಲ್ಲಿ ಕುಳಿತಿರುವ ನಾನು ಯಾರು? ಇದು ಎಲ್ಲಿಂದ ಕುಡಿಯೊಡೆಯಿತು? ಕೆಳಗೆ ಏನಾದರೂ ಇದ್ದಿರಬೇಕು. ಯಾವುದರಿಂದ ಈ ಕಮಲವು ಬೆಳೆದಿದೆಯೋ ಅದು ನೀರಿನೊಳಗೆ ಇರಬೇಕು. ಸೊ ಮೊರಲೆಸ್ ಅವ್ರು ಕಾಣ್ತಾ ಇದೆ, ಅದ ಮೇಲೆ ಅವರು ಇದರಿಂದ ಗರ್ಭೋದಕ ಸಮುದ್ರ, ಅದು ವಿಶಾಲವಾದ ಇದು ಕಾಣ್ತಾ ಇದೆ ಅವ್ರಿಗೆ. ಆದರೂ ಅಲ್ಲೆಲ್ಲೋ ಒಳಗಿರ್ಬೇಕು, ಅಲ್ಲಿಂದ ಬರ್ತಾ ಇದೆ ಇದು. ಸೊ ಅಲ್ಲೂ ಕೂಡ ಯಾವುದೋ ಒಂದು ಕಾರಣ ಇರಬೇಕು, ಯಾರೋ ಇರ್ಬೇಕಲ್ಲಿ ಅಂತ ಇವರು ಪರಿಶೀಲಿಸ್ತಾ ಇದ್ದಾರೆ. ವಿಶ್ವದ ಹೊರಹೊಮ್ಮುವಿಕೆಯ ಸೃಷ್ಟಿ ಕಾರ್ಯದ ಬಗ್ಗೆ ಆರಂಭದಲ್ಲಿ ಬ್ರಹ್ಮನು ಊಹೆ ಮಾಡಿದ ವಿಷಯವು ಊಹಾತ್ಮಕ ಚಿಂತಕರನ್ನು ಈಗಲೂ ಕಾಡುತ್ತಿರುವ ವಸ್ತುವಾಗಿದೆ. ತನ್ನ ಅಸ್ತಿತ್ವದ ಮತ್ತು ಇಡೀ ವಿಶ್ವದ ಸೃಷ್ಟಿಯ ಕಾರಣಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿರುವವನನ್ನು ಮತ್ತು ಅದರಿಂದ ಅಂತಿಮ ಕಾರಣವನ್ನು ಹುಡುಕುವ ಪ್ರಯತ್ನದಲ್ಲಿರುವವನನ್ನು ಮಹಾಬುದ್ಧಿಶಾಲಿ ಎನ್ನಬಹುದು. ಅವನು ಈ ಪ್ರಯತ್ನವನ್ನು ವ್ರತ, ತಪಸ್ಸು, ಸಾಧನೆಗಳಿಂದ ಯೋಗ್ಯ ರೀತಿಯಲ್ಲಿ ಆಚರಣೆಗೆ ತರುವುದಾದರೆ ಗೆಲುವು ಕಟ್ಟಿಟ್ಟ ಬುದ್ಧಿ. ಸೊ ಇದು ಮಾನವ ಜನ್ಮ ಇರೋದೇ ಅದಕ್ಕೆ. ಅಥಾತೋ ಬ್ರಹ್ಮ ಜಿಜ್ಞಾಸ. ಸೊ ಮಾನವ ಜನ್ಮ ನಮಗೆ ಭಗವಂತನು ಆ ಬುದ್ಧಿಯನ್ನು ಕೊಟ್ಟಿದ್ದಾನೆ ನಮಗೆ. ಸೊ ನಮಗೆ ಆ ಬುದ್ಧಿಯನ್ನು ಕೊಟ್ಟಿರೋದ್ರಿಂದ ಅದನ್ನ ಸರಿಯಾದ ಉಪಯೋಗ ಅಂದ್ರೆ ಆ ಬುದ್ಧಿಯಿಂದ ನಾವು ಈ ಪರಮ ಪುರುಷನನ್ನು, ಪರಮ ಸತ್ಯವನ್ನು, ನಮಗೆ ಇದಕ್ಕೆ ಎಲ್ಲದಕ್ಕೂ ಏನು ಕಾರಣ ಅಂತ ನಾವು ಜಿಜ್ಞಾಸೆಯನ್ನೊಂದು ಪರಿಶೀಲಿಸಬೇಕು. ನಾವು ಅದನ್ನ ಆ ಜಿಜ್ಞಾಸೆಯನ್ನು ನಾವು ತುಂಬಾ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ವ್ರತ ತಪಸ್ಸುಗಳಿಂದ ನಾವು ಯೋಗ್ಯ ರೀತಿಯಲ್ಲಿ ಅದನ್ನ ಮಾಡಿದ್ರೆ ಖಂಡಿತ ಭಗವಂತನ ಕೊನೆಗೆ ಅದಕ್ಕೆ ನಮಗೆ ಆ ಮಾರ್ಗವನ್ನು, ಇದನ್ನು ಕೊಡ್ತಾನೆ. ಸೊ ಹೇಳ್ತಾರೆ, ಸೊ ದೇವರು ಯಾರೇ ಸಹಾಯ ಮಾಡ್ತಾರೆ, ಯಾರು ಪ್ರಯತ್ನ ಪಟ್ಟರೆ ಅವ್ರು ಸಹಾಯ ಮಾಡ್ತಾರೆ. ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ಹಾಗೆ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇದ್ರೆ ಖಂಡಿತವಾಗಿ ಭಗವಂತನು ನಮಗೆ ಅದನ್ನು ಸತ್ಯ ಏನು ಅಂತ ತೋರಿಸ್ತಾನೆ. ಬಹುನಾಂ ಜನ್ಮನಾಮ್ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಸೊ ಕೃಷ್ಣ ಗೀತೆಯಲ್ಲಿ ಕೂಡ ಹೇಳಿದ್ದಾರೆ, ಬಹಳ ಜನ್ಮಗಳ ನಂತರ ಜ್ಞಾನವಂತರು ನನ್ನನ್ನು ಆಶ್ರಯಿಸುತ್ತಾರೆ. ಸೊ ಜ್ಞಾನಿಗಳು, ಅವರು ಸತತ ಪ್ರಯತ್ನ, ವ್ರತದಿಂದ, ತಪಸ್ಸುಗಳಿಂದ, ಇದರಿಂದ ಅವರು ಖಂಡಿತವಾಗಿ ಅವರು ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ. ಬ್ರಹ್ಮನು ಹಾಗೆ ಯೋಚನಾ ಪರನಾಗಿ ಕಮಲದ ದಂಟಿನ ನಾಳದ ಮೂಲಕ ಜಲವನ್ನು ಪ್ರವೇಶಿಸಿದನು. ಆದರೆ ನಾಳದ ಮೂಲಕವಾಗಿ ವಿಷ್ಣುವಿನ ನಾಭಿಯನ್ನು ಸಮೀಪಿಸಿದರೂ ಅವನು ಮೂಲವನ್ನು ಕಂಡುಹಿಡಿಯಲಾಗಲಿಲ್ಲ. ಪ್ರಭುಪಾದರಿಂದ ಭಾವಾರ್ಥ. ಜಯ ಶ್ರೀ ಪ್ರಭುಪಾದ. ಒಬ್ಬನು ತನ್ನ ಬಲದಿಂದ ಪ್ರಯತ್ನದಿಂದ ಭಗವಂತನನ್ನು ಸಮೀಪಿಸಬಹುದು, ಆದರೆ ಭಗವಂತನ ಅನುಗ್ರಹವಿಲ್ಲದೆ ಒಬ್ಬನು ಅಂತಿಮ ಗುರಿಯನ್ನು ತಲುಪಲಾರನು. ಭಗವದ್ಗೀತೆಯಲ್ಲಿ ದೃಢಪಟ್ಟಿರುವಂತೆ ಭಗವಂತನನ್ನು ಕೇವಲ ಭಕ್ತಿ ಸೇವೆಯಿಂದ ಮಾತ್ರ ತಿಳಿಯಲು ಸಾಧ್ಯ. ಭಕ್ತ್ಯಾ ಮಾಮಭಿಜಾನಾತಿ ಯಾವನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವ ವಿಶತೆ ತದನಂತರಂ. ಸೊ ಭಕ್ತಿಯಿಂದ ಮಾತ್ರ ನಾವು ಭಗವಂತನನ್ನು ಸ್ವಲ್ಪ, ಕೃಷ್ಣನ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಬಹುದು. ಅದನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಾವು ಅವನ ಧಾಮವನ್ನು ಪ್ರವೇಶಿಸಬಹುದು. ಸೊ ಇಲ್ಲಿ ಹೇಳ್ತಾ ಇರೋದಾಗೆ ಇಲ್ಲಿ ಇನ್ನು ನಾವು ಹಿಂದೆ ಕೂಡ ಕೇಳಿದ್ದು, ತುಂಬಾ ಹತ್ತಿರ ಹೋಗ್ತಾರೆ ಬ್ರಹ್ಮದೇವರು. ಎಷ್ಟು ದೂರ ಇದೆ ಅವರು, ಅವರ ಇದು ಎಲ್ಲಿ ಅವರು ಹುಟ್ಟಿದ್ದವರು, ಕಮಲದ ಮೇಲೆ ಹುಟ್ಟಿದ್ದು, ಅಲ್ಲಿಂದ ಕೆಳಗರೂ ಬಂದರು, ತುಂಬಾ ಹತ್ತಿರ ಬಂದರು. ಗರ್ಭದ ಕಷಾಯ ವಿಷ್ಣು ತುಂಬಾ ಹತ್ತಿರ ಬಂದಿದ್ದಾರೆ. ಅವರು ಹೇಳ್ತಾರೆ, ಅಷ್ಟು ಹತ್ರ ಬಂದ್ರು ಕೂಡ ಅವರು ಭಗವಂತನನ್ನು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹೇಳ್ತಾರೆ, ಆವಾಗ ಸಮಯದಲ್ಲಿ ನಾವು ಕೇಳೋದು, ಭಗವಂತನು ಆ ನೀರಿನಲ್ಲಿ ಸ್ವಲ್ಪ ಶಬ್ದ ಮಾಡ್ತಾರೆ. ಶಬ್ದ ಅಂದ್ರೆ ಅವರ ಕೈಗಳು, ಇಲ್ಲಾಂದ್ರೆ ಅವರ ಇಚ್ಛೆಯಿಂದನೋ ಆ ನೀರಿನ ಗರ್ಭೋದಕ ಸಮುದ್ರದ ಅಲೆಗಳು ಅದು ಸ್ವಲ್ಪ ಇದಾಗುತ್ತೆ, ಅದು ಮೇಲೆ ಕೆಳಗಾಗುತ್ತೆ. ಆ ಮೇಲೆ ಕೆಳಗಾಗುತ್ತೆ, ಅದು ತುಂಬಾ ಶಬ್ದ ಬರುತ್ತೆ. ಆ ಶಬ್ದ ಬಂದಾಗ ಭಯ ಆಗ್ಬಿಡುತ್ತೆ ಬ್ರಹ್ಮದೇವರಿಗೆ. ಸಾಮಾನ್ಯ ಸಮುದ್ರ ಅಲ್ಲ ಗರ್ಭೋದಕ ಸಮುದ್ರ, ತುಂಬಾ ದೊಡ್ಡ ಸಮುದ್ರ. ನಮ್ಮ ಭೂಲೋಕದ ಇದು ಪೆಸಿಫಿಕ್ ಓಷನ್, ಅಟ್ಲಾಂಟಿಕ್ ಓಷನ್, ಇದೆಲ್ಲ ಅದಕ್ಕೆ ತುಂಬಾ ಒಂದು ಹನಿ ಇರೋ ರೀತಿಯಲ್ಲೋ ಏನೋ ಹೇಳ್ಬೋದು ನಾವು. ಅಷ್ಟು ಗರ್ಭೋದಕ ಸಮುದ್ರ ತುಂಬಾ ದೊಡ್ಡ ಪ್ರಮಾಣವಾದ. ಸೊ ಅಷ್ಟು ದೊಡ್ಡ ನೀರು, ಅಷ್ಟು ದೊಡ್ಡ ಇದು, ಯಾರಿಗೂ ಕೂಡ, ಬ್ರಹ್ಮದೇವರು ಕೂಡ ಭಯ ಆಗುವುದು. ಅಲ್ಲಿ ನೀರು ಅಲೆಗಳು ಅಲ್ಲ, ಶಬ್ದ ಕೇಳಿದ್ದೆ ಬ್ರಹ್ಮದೇವರು ಮತ್ತೆ ಮೇಲೆತ್ತು ಬಂದು ಕಮಲದಲ್ಲಿ ಕುತ್ಕೊಂಡ್ಬಿಡ್ತಾರೆ. ಆಗೋದಿಲ್ಲ, ಇನ್ನ ಸಾಧ್ಯ ಆಗೋದಿಲ್ಲ. ನನ್ನ ಪ್ರಯತ್ನದಿಂದ ನಾನು ಯಾರು ನನಗೆ ಕಾರಣ, ನನಗೆ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ.
ಓ ವಿದುರನೆ, ಬ್ರಹ್ಮನು ತನ್ನ ಅಸ್ತಿತ್ವದ ಬಗ್ಗೆ ಆ ರೀತಿಯಲ್ಲಿ ಹುಡುಕಾಡುತ್ತಿರುವಾಗ ತನ್ನ ಅಂತಿಮ ಕಾಲವನ್ನು ತಲುಪಿದನು. ಈ ಕಾಲವು ಮೃತ್ಯು ಭಯದಂತೆ ಜೀವಿಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸುತ್ತದೆ. ಇದೇ ಕಾಲ ವಿಷ್ಣುವಿನ ಕೈಯಲ್ಲಿರುವ ನಿತ್ಯ ಚಕ್ರವೂ ಆಗಿದೆ. ಸಮಯ ಆಗ್ತಾ ಇದೆ, ಆದ್ರೆ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ ಇನ್ನ. ಅನಂತರ ತಾನು ಬಯಸಿದ ಗುರಿಯನ್ನು ತಲುಪಲಾರದೆ ಅಂತಹ ಹುಡುಕಾಟದಿಂದ ನಿವೃತ್ತನಾಗಿ ಕಮಲ ತುದಿಗೆ ಮತ್ತೆ ಹಿಂದಿರುಗಿ ಬಂದನು. ಹಾಗೆ ಎಲ್ಲ ಧ್ಯೇಯೋದ್ದೇಶಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಅವನು ಪರಮಪ್ರಭುವಿನಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿದನು. ನಾವು ಹಿಂದಿನ ಇದರಲ್ಲಿ ಕೇಳಿದಾಗೆ ಆಕ್ಚುಲಿ ಅವರು ತಪ ಅಂತ 2 ಪದ ಕೇಳ್ತಾರೆ. ಇಲ್ಲಿ ಅದರ ವಿವರಣೆಯಲ್ಲಿ ಹೇಳ್ತಾ ಇಲ್ಲ. ಏನಿವೆ ಅವರು ತಪಸ್ಸೆ ಧ್ಯಾನದ ಕೂತರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೂರೋ ಮುಂಚೆ ನಾವು ಕೇಳಿದ್ದು ಅವರು ತ ಅಂದ್ರೆ ಕಕ ಕಗ ಕಟ ತವರ್ಗ. ಸೊ ಅದರಲ್ಲಿ ಬರೋದು ಎಷ್ಟನೇ ಆಲ್ಫಾಬೆಟ್ ನಾವು ಕೇಳಿದ್ದದು ತಪ ಅನ್ನೋದು 16ನೇ ಮತ್ತು 21ನೇ ಅಂತ ಕೇಳ್ತೀವಲ್ಲ ನಾವು, 16th and 21st ಆಲ್ಫಾಬೆಟ್. ಸೊ ಆ 2 ಪದಗಳನ್ನು ಅವರು ಕೇಳಿದ್ರು ಅಂತ ಹೇಳ್ತಾರೆ. ಅದು ಪದಗಳು ತಾಪ. ಮತ್ತೆ ಅವರೆಷ್ಟು ಪವಿತ್ರ ವ್ಯಕ್ತಿ ಅಂದ್ರೆ ಬ್ರಹ್ಮದೇವರು, ಅವ್ರಿಗೆ ಆ ಶಬ್ದ ಕೇಳಿದ್ದೆ ಅವ್ರಿಗೆ ಅರ್ಥ ಆಗುತ್ತೆ, ನಾನು ತಪಸ್ಸೆ ಮಾಡ್ಬೇಕು ಅಂತ ಅವ್ರಿಗೆ. ಸೊ ಸಾಮಾನ್ಯ ವ್ಯಕ್ತಿ. ಪ್ರಭುಜಿ ಅಂತಿಮ ಕಾಲವನ್ನು ಹೇಗಿದೆ ಪ್ರಭುಜಿ? ಅಂತಿಮ ಕಾಲವನ್ನು ಅಲ್ಲ, ಅಂತಿಮ ಕಾಲ ಅಂದ್ರೆ ಕಾಲ ಆಗ್ತಾ ಇದೆ ಅಂತ ಅನ್ಕೊಳ್ತೇನೆ, ಅರ್ಥ ಮಾಡ್ಕೊಳ್ತೇನೆ ನಾನು. ಕಾಲ ಕಳೀತಾ ಇದೆ. ಸೊ ಆದ್ರೆ ಏನು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಎಷ್ಟೇ ಸಮಯ ನಾವು ನಮ್ಮ ಈ ಪ್ರಯತ್ನದಿಂದ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಭಗವಂತನನ್ನು, ಅದು ಸಾಧ್ಯ ಆಗುದಿಲ್ಲ. ನಮ್ಮ ಪ್ರಯತ್ನದಿಂದ, ನಮ್ಮ ಸ್ವಂತ ಪ್ರಯತ್ನದಿಂದ, ಜ್ಞಾನ ಪ್ರಯಾಸದಿಂದನೋ ಊಹಾಪೋಹದಿಂದನೋ ಅದು ಆಗೋದಿಲ್ಲ. ಸೊ ಆ ರೀತಿ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಎಷ್ಟೋ ವರ್ಷಗಳವರು ಮಾಡ್ತಾರೆ. ಅವರು ಈ ಮೊದಲ ಪ್ರಯತ್ನ ಅವರ ಪ್ರಯತ್ನನೇ ಮಾಡಿದ್ದು ಅಂತ. ಅವರ ಜೀವಾವಧಿ ಕೂಡ ದೊಡ್ಡದು, ಹಾಗೆ ಎಲ್ಲವೂ ಕೂಡ ಅವರ ಇದಕ್ಕೆ ಆ ಲೆಕ್ಕಾಚಾರ ತುಂಬಾ ದೊಡ್ಡ ಪ್ರಮಾಣನೇ. ಹಾಗೆ ಸೊ ಸಮಯ ಆಗ್ತಾ ಇದೆ, ಎಷ್ಟು ಸಮಯ ಆದ್ರೂ ಕೂಡ ಅವ್ರಿಗೆ ಗೊತ್ತಾಗ್ಲಿಲ್ಲ. ಅವ್ರಿಗೆ ಅರ್ಥ ಮಾಡ್ಕೊಳ್ತೀನಿ, ನಾನೀಗ ಅರ್ಥ ಮಾಡ್ಕೊಳ್ತೇನೆ. ವಿಚಿನ್ವತಃ ಇಲ್ಲಿ ಪದ ಉಪಯೋಗಿಸಿರೋದು, ವಿಚಿನ್ವತಃ ವೆಲ್ ಕಂಟೆಂಪ್ಲೇಟಿಂಗ್. ಪರೀಕ್ಷಿಣೋತಿ, ಅವರ ಆಯುಷ್ ಕಡಿಮೆ ಆಗ್ತಾ ಇದೆ ಅದರಿಂದ ಅಂತ ಹೇಳ್ತಾ ಇದ್ದಾರೆ ನೋಡಿ. ಎಲ್ಲಿದೆ ಇಲ್ಲಿ ಶ್ಲೋಕ ಅಲ್ಲ ಇದು. ಪರೀಕ್ಷಿಣೋತಿ ಅಂದ್ರೆ 100 ವರ್ಷಗಳೇ ಕುಗ್ಗಿಸಿ. ಇಂಗ್ಲಿಷ್ ನಲ್ಲಿ ಪ್ರಭುಪಾದ ಅನುವಾದ ಮಾಡ್ತಾರೆ. ಓ ವಿದುರ, while searching in that way about his existence, Brahma reached his ultimate time, which is the eternal wheel in the hand of Vishnu, and which generates fear in the mind of the living entity like the fear of death. ಸೊ ಎನಿವೆ, ನನಗೆ ಅರ್ಥ ಆಗೋತರ ಅವ್ರ ಸಮಯ ಎಷ್ಟು ಆದ್ರೂ ಕೂಡ ಅವ್ರಿಗೆ ಗೊತ್ತಾಗ್ಲಿಲ್ಲ. ಅವ್ರಿಗೆ ಒಂದು ಸ್ಟೆಪ್ ಕೂಡ, ಒಂದು ಹೆಜ್ಜೆ ಕೂಡ ಮುಂದೆ ಆಗ್ಲಿಲ್ಲ. ಅವರು ಏನಾದ್ರು ಮಾಡ್ಬೇಕಂದ್ರೆ ಸ್ವಲ್ಪ 1 ಹೆಜ್ಜೆ 2 ಹೆಜ್ಜೆ ಮುದ್ದೆ ಹೋಗ್ತಾ ಇದ್ರೆ ಏನಾದ್ರು ಒಂದು ಹೋಪ್ ಇರುತ್ತೆ. ಏನೂ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಸೊ ಇನ್ನ ಜಾಸ್ತಿ ಅಟೆಂಪ್ಟ್ ಆದಷ್ಟು ಇನ್ನ ನಾವು ಏನಾಗ್ತೀವಿ, ನಿರುತ್ಸಾಹರಾಗ್ತೀವಿ ನಾವು. ಅದು ಸರಿಯಾದ ನಾವು ಸ್ವಲ್ಪ ಇದು ಸಿಕ್ಕಿದ್ರೆ ಉತ್ಸಾಹ, ತೊಂದರೆ ಇಲ್ಲ. ಫೇಲ್ಯೂರ್ ಇಸ್ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಅಂತ ಮುಂದೆ ಹೋಗ್ತೀವಿ. ಆದ್ರೆ ಬ್ರಹ್ಮದೇವರಿಗೆ ಈ ರೀತಿ ಅವರ ಸ್ವಪ್ರಯತ್ನದಿಂದ ಅವರಿಗೆ ನಿರುತ್ಸಾಹಿಗಳಾಗಿ ಒಂಥರ ಆದ್ರು. ಸಮಯ ಮಾತ್ರ ವ್ಯರ್ಥವಾಯ್ತು ಅಷ್ಟೇ ಅನ್ಸುತ್ತೆ. ಪ್ರಭುಜಿ, ಅಂತಿಮ ಕಾಲ ಅಂದ್ರೆ ಇಲ್ಲಿ ದಿನದ ಕೊನೆ ಅನ್ಸುತ್ತೆ, ಕಲ್ಪದ ಕೊನೆ ಅಲ್ವಾ ಪ್ರಭುಜಿ? ಗೊತ್ತಿಲ್ಲ. ಮತ್ತೆ ಪ್ರಭುಜಿ, ನಾವು ಹಾಗೆ ಮಾತಾಡುವಾಗ ಯೋಚನೆ ಮಾಡ್ತಲ್ಲ, ಕಡೆಗ ಗೊತ್ತೇ ಆಗ್ಲಿಲ್ಲ ಅಂತೀವಲ್ಲ, ಆ ತರ ಇರ್ಬೇಕು. ಎಟ್ ಮಾಡಿದ್ರು ಗೊತ್ತಾಗ್ಲಿಲ್ಲ ಅಂತೀವಲ್ಲ, ನಾನು ಕೂಡ ಆತರ ಅರ್ಥ ಮಾಡ್ಕೊಳ್ತೀನಿ. ಅದೇ ಕರೆಕ್ಟ್.
ನಾವು ಯೂಶುವಲ್ ಆಗಿ ಮಾತಾಡ್ತೀವಲ್ಲ, ಎಷ್ಟ್ ಮಾಡಿದ್ರೆ ಕಡೆಗೂ ಗೊತ್ತೇ ಆಗ್ಲಿಲ್ಲ ಗೊತ್ತೇ ಅಂತೀವಲ್ಲ. ಆಗಿಲ್ಲ ನಮ್ಗೇನು ಒಂದು ಗೊತ್ತಿಲ್ಲ, ಎಲ್ಲೂ ನಮ್ಗೆ ಆ ರೀತಿ ಅನ್ಸುತ್ತೆ ಇಲ್ಲಿ. ಆ ರೀತಿಯಲ್ಲಿ ಅರ್ಥ ಹೇಳ್ತಾ ಇದ್ದಾರೆ ಅನ್ಸುತ್ತೆ. ಸೊ ನಂತರ ಆದ್ರೆ ಅವರು ತಪ ಕೇಳಿದ್ರು, ಭಗವಂತನ ಕೃಪೆಯಿಂದ ಆ ಶಬ್ದವನ್ನು ಕೇಳಿದ್ರು. ಅವ್ರು ಪ್ರಾಮಾಣಿಕರಾಗಿರೋದ್ರಿಂದ ಅದನ್ನ ಅರ್ಥ ಮಾಡ್ಕೊಂಡು ಅವರು ಅದರ ತೀವ್ರ ತಪಸ್ಸೆಯಲ್ಲಿ ಅವರು ಭಗವಂತನನ್ನು ಧ್ಯಾನಿಸಿದರು. ಆ ಧ್ಯಾನದ ನಂತರ ಅವ್ರಿಗೆ ಭಗವಂತನು ಕಾಣಿಸಿಕೊಳ್ತಾನೆ. ಸೊ ಇಲ್ಲಿ ನಮಗೆ ವಿವರಣೆಯಲ್ಲಿ ಈಗ ಗರ್ಭೋದಕಶಾಹಿ ವಿಷ್ಣುವನ್ನು ಮೊದಲು ನೋಡ್ತಾರೆ ಅಂತ ಇಲ್ಲಿ ವಿವರಣೆ ಇದೆ. ಮತ್ತೆ ಅವ್ರಿಗೆ ಭಗವಂತನ ಕೃಷ್ಣನ ರೂಪದಲ್ಲೂ ಕೂಡ ಅವರ ಸಾಕ್ಷಾತ್ಕರಿಸಿಕೊಳ್ತಾರೆ. ಆಮೇಲೆ ಅವರು ಬ್ರಹ್ಮ ಸಂಹಿತೆಯನ್ನು ಭಗವಂತನಿಗೆ ಅವರು ಆ ಸ್ತುತಿಯನ್ನು ಅರ್ಪಿಸೋದು. ಇಲ್ಲಾಂದ್ರೆ ಮೊದಲಿಗೆ ಅವರು ಭಗವಂತನ ನಾರಾಯಣ, ಗರ್ಭೋದಕಶಾಹಿ ವಿಷ್ಣು, ಸೊ ಅವರೇ ಅವರ ತಂದೆ, ಅವರೇ ಅವರಿಗೆ ಕಾರಣ, ಇಮಿಡಿಯೇಟ್ ಕಾಸ್ ಅವರೇ. ಸೊ ಅವರ ದರ್ಶನ ಆಗುತ್ತೆ ಅವ್ರಿಗೆ. ಅನಂತರ ತಾನು ಬಯಸಿದ ಗುರಿಯನ್ನು ತಲುಪಲಾರದೆ ಅಂತಹ ಹುಡುಕಾಟದ ನಿವೃತ್ತನಾಗಿ ಕಮಲ ತುದಿಗೆ ಮತ್ತೆ ಹಿಂದಿರುಗಿ ಬಂದನು. ಹಾಗೆ ಎಲ್ಲ ದೇಶಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಅವನು ಪರಮಪ್ರಭುವಿನಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿದನು. ಸೊ ಭಾವಾರ್ಥ ಯಾರಾದ್ರೂ ಓದಿ ಇದು? ಓದ್ಲಾ ಪ್ರಭುಜಿ ಭಾವಾರ್ಥ? ಓದಿ. ಒಬ್ಬನಿಗೆ ತನ್ನ ನಿಜ ಸ್ವಭಾವವು ವೈಯಕ್ತಿಕವಲ್ಲದೆ ಅಥವಾ ಸ್ಥಳೀಯವೇ ಎಂಬುದು ಗೊತ್ತಿಲ್ಲದಿದ್ದರೂ ಕೂಡ ಸಮಾಧಿಯು ಎಲ್ಲದರ ಪರಮ ಕಾರಣವನ್ನು ಕುರಿತು ಮನಸ್ಸನ್ನು ಕೇಂದ್ರೀಕರಿಸುವುದನ್ನು ಒಳಗೊಂಡಿದೆ. ಪರಮನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದು ಕೂಡ ಭಕ್ತಿ ಸೇವೆಯ ಒಂದು ವಿಧಾನವೇ ಸರಿ. ವ್ಯಕ್ತಿಗತ ಇಂದ್ರಿಯ ಪ್ರಯತ್ನಗಳಿಂದ ದೂರವಿರುವುದು ಮತ್ತು ಪರಮ ಕಾರಣದ ಬಗ್ಗೆ ಕೇಂದ್ರೀಕರಿಸುವುದು ಇವು ಆತ್ಮ ಸಮರ್ಪಣದ ಕುರುಹು. ಆತ್ಮ ಸಮರ್ಪಣೆಯು ಇದ್ದಲ್ಲಿ ಅದು ಭಕ್ತಿ ಸೇವೆಯ ಖಚಿತವಾದ ಕುರುಹಾಗಿರುತ್ತದೆ. ಪ್ರತಿಯೊಬ್ಬ ಜೀವಿಯು ತಾನು ತನ್ನ ಅಸ್ತಿತ್ವದ ಅಂತಿಮ ಕಾರಣವನ್ನು ತಿಳಿಯಲು ಬಯಸಿದಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುವುದು ಅತ್ಯಗತ್ಯ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಆರೂಢ ಸಮಾಧಿ ಯೋಗ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ. ನಿಶೀದಾರೂಢ ಸಮಾಧಿ ಯೋಗ. ಸೊ ಸಮಾಧಿ ಅಂತ, ಸಮಾಧಿ ಯೋಗ ಅಂದ್ರೆ ಭಗವಂತನ ಧ್ಯಾನದಲ್ಲಿ. ಸನಿವೆ ಮೊದಲಿಗೆ ತಿಳಿದೇ ಇರ್ಬೋದು ಭಗವಂತನ ಸಾಕಾರವೋ ನಿರಾಕಾರವೋ, ಇಲ್ಲ ಅಂದ್ರೆ ಹೇಗೆ ಬೇರೆ ಬೇರೆ ರೀತಿಯ ಅರ್ಥ ಮಾಡ್ಕೊಂಡಿರ್ಬೋದು ವ್ಯಕ್ತಿ. ಅದೇ ಪ್ರಾಮಾಣಿಕನಿದ್ರೆ ಅಂತಿಮವಾಗಿ ಭಗವಂತನ ಈ ಸಾಕಾರದ ಸಾಕ್ಷಾತ್ಕಾರ ಆಗುತ್ತೆ. ಬ್ರಹ್ಮನ 100 ವರ್ಷಗಳ ಕೊನೆಯಲ್ಲಿ ಅವನ ಧ್ಯಾನವು ಮುಗಿದಾಗ ಅವನಲ್ಲಿ ಅಗತ್ಯ ಜ್ಞಾನವು ವೃದ್ಧಿಯಾಯಿತು. ಅದರ ಪರಿಣಾಮವಾಗಿ ಅವನು ತಾನು ಮುಂಚೆ ಅತಿ ಹೆಚ್ಚಿನ ಪ್ರಯತ್ನದಿಂದಲೂ ಕಾಣಲಾಗದಿದ್ದ ಪರಮಪುರುಷನನ್ನು ತನ್ನೊಳಗೆ ತನ್ನ ಹೃದಯದಲ್ಲಿ ಕಾಣಲು ಸಾಧ್ಯವಾಯಿತು. ಸೊ ಬ್ರಹ್ಮದೇವರು ಅವರು ತಪಸ್ಸೆ ಮಾಡಿದ್ದು ನಮ್ಮ ಸಮಯದ ಲೆಕ್ಕಾಚಾರದಲ್ಲಿ ನಾವು ಲೆಕ್ಕನೂ ಮಾಡಕ್ಕಾಗಲ್ಲ. ಬ್ರಹ್ಮದೇವರ ಒಂದು ದಿವಸವೇ ನಾವು ಕೇಳ್ತೇವೆ ಎಷ್ಟು 8.6 ಬಿಲಿಯನ್ ಇಯರ್ಸ್. ಸೊ ಹೀಗಿರೋದು ಬ್ರಹ್ಮದೇವರ ಆಯುಷು, ಅವರ ಸಮಯ, ಅವರ ಕಾಲ. ಸೊ ಎನಿವೆ ಬಹಳ ಸಮಯ ಅವರು 100 ವರ್ಷ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಬ್ರಹ್ಮನ 100 ವರ್ಷ ಕೊನೆಯಲ್ಲಿ ಅಂತ ಬಹಳ ದೊಡ್ಡ ಇದು. ಒಂದೊಂದ್ಸಲ 1000 ವರ್ಷ ಅಂತ ಕೇಳ್ತೇವೆ ದೇವತೆಗಳ ಲೆಕ್ಕಾಚಾರದಲ್ಲಿ. ಏನೇ ಒಂದೊಂದು ಸ್ವಲ್ಪ ವಿವರಣೆ ಅಲ್ಲಿ ಇಲ್ಲಿ ನಮಗೆ ಸ್ವಲ್ಪ ಬೇರೆ ತರ ಅನ್ನಿಸ್ಬೋದೇನೋ. ಎನಿವೆ ಆದರೆ ತುಂಬಾ ದೊಡ್ಡ ಸಮಯ, ಅತಿ ಹೆಚ್ಚು ಸಮಯ ಅವ್ರು ತಪಸ್ಸೆ ಮಾಡಿದ್ರು. ಅವ್ರು ತಪಸ್ಸೆ ಮಾಡಿದ್ಮೇಲೆ ಅವರಿಗೆ ಅಗತ್ಯ ಜ್ಞಾನವು ಭಗವಂತನ ಕೊಟ್ಟ. ಅಷ್ಟೇ ಅಲ್ಲದೆ ಅವ್ರ ಹೃದಯದಲ್ಲೇ ಅವರು ಭಗವಂತನ ನೋಡಿದ್ರು ಅಂದ್ರೆ ಮತ್ತೆ ಆ ಪರಮಾತ್ಮನು ಭಗವಾನ್ ಗರ್ಭೋದಕಶಾಹಿ ವಿಷ್ಣುವಿನ ವಿಸ್ತರಣೆ, ಕ್ಷೀರೋದಕಶಾಹಿ ವಿಷ್ಣು. ಸೊ ಅವರನ್ನು ಕೂಡ ನೋಡಿದ್ರು ಅಂತ ನೆಕ್ಸ್ಟ್ ನಾವು ನೋಡ್ತೇವೆ ನಾವು. ಪ್ರಭುಜಿ, ಅವರು ಒಂದು ಕ್ವಶನ್ ಕೇಳಲ್ಲ ಪ್ರಭುಜಿ. ಹೇಳಿ. ಅವರು ಕೃಷ್ಣನನ್ನು ರೂಪವನ್ನು ಯಾವಾಗ ಕಂಡ್ರು ಮತ್ತೆ ಯಾವಾಗ ಬ್ರಹ್ಮ ಸಂಹಿತೆಯನ್ನು ಬರೆದರು ಅವರು? ಇದು ಪ್ರಶ್ನೆ ಇದೆ ಪ್ರಭುಜಿ, ಅದಕ್ಕೆ ಕೇಳಿದ್ರು ಈ ಪ್ರಶ್ನೆ. ಫಸ್ಟ್ ನಾರಾಯಣ ರಿಯಲೈಸೇಷನ್ ಅವ್ರಿಗೆ ಆಗೋದು, ಗರ್ಭೋದಕ ನೋಡಿದ್ರು. ಆ ಕೃಷ್ಣ ರಿಯಲೈಸೇಷನ್ ಯಾವಾಗ ಮಾಡಿದ್ರು ಅವರು? ಯಾವಾಗ ಮಾಡಿದ್ರು? ಒಂದು ಕಡೆ ಹೇಳ್ತಾರೆ ಅವರು ಆ ಬ್ರಹ್ಮ ಇದು ಲೀಲೆ ನಡೀತು ನೋಡಿ ಒಂದ್ಸಲ, ಬ್ರಹ್ಮ ವಿಮೋಹನ ಲೀಲೆ. ಬ್ರಹ್ಮ ಒಂದು ಸಲ ಅವರ ಮಗಳ
ಹಿಂದೆ ಅವರು ಇದ್ ಮಾಡ್ತಾರೆ ಅಂತ ಒಂದ್ಸಲ ಹೇಳ್ತಾರೆ, ಒಂದ್ಸಲ ಬರೋದು ವಾಕ್ ಅವ್ರಿಗೆ. ದೇವಿ. ಒಂದ್ ಕಡೆ ಕೇಳೋದು ಪ್ರಭುಪಾದರು ಹೇಳೋದು ಅದು ಆಗಿದ ನಂತರ ಅಂತ ಒಂದ್ಸಲ ಹೇಳ್ತಾರೆ. ಯಾಕಂದ್ರೆ ಅದ್ರ ಅಂತ ಕೂಡ ಒಂದೊಂದ್ಸಲ ಹಾಗೆ ಕೇಳ್ತೇವೆ ಒಂದ್ಸಲ ಹಾಗೆ. ಯಾಕಂದ್ರೆ ಒಂದ್ ಕಡೆ ಆತರ ಓದಿದ್ದೀನಿ ನಾನು, ಆತರ ಒಂದ್ ಕಡೆ ಓದಿದ್ದೀನಿ. ಅದು ಪ್ರಶ್ನೆ ಇದೆ ಪ್ರಭುಜಿ. ಚತುಶ್ಲೋಕಿ ಭಾಗವತಂ ಅದು ಮುಂಚೆನೆ, ಅದು ಇವಾಗ್ಲೇ ಆಗೋದು. ಈಗೆಲ್ಲ ಚತುಶ್ಲೋಕಿ ಭಾಗವತ ಒಂದು ರೀತಿ, ಯಾವ ಎಕ್ಸಾಕ್ಟ್ ಯಾವ ಟೈಮ್ ಓಕೆ. ನೋಡಿ ನೀವು ಯಾರಾದ್ರೂ ನೀವು ಸ್ವಲ್ಪ ರಿಸರ್ಚ್ ಮಾಡಿ ಹೇಳಿ ಯಾವ ಸಮಯ ಅಂತ. ಹರೇ ಕೃಷ್ಣ ಪ್ರಭುಜಿ, ಇಲ್ಲಿ ಭಾವಾರ್ಥದಲ್ಲಿ ಬ್ರಹ್ಮ ಸಂಹಿತೆಯನ್ನು ರಚಿಸಿದನಂತ ಸಮಯ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲೇನೋ ಕೊಡ್ತಾ ಇದಾರೆ ಅನ್ಸುತ್ತೆ ಪ್ರಭುಜಿ. ಅಂದ್ರೆ ಬ್ರಹ್ಮ ಸಂಹಿತೆ ರಚಿಸ್ಬೇಕಾದ್ರೆ ಕೃಷ್ಣನ ನೋಡಿರ್ತಾನೆ ಅಂತಾನೆ ಅಲ್ವಾ ಪ್ರಭುಜಿ? ಬ್ರಹ್ಮ ಸಂಹಿತೆ ನೋಡಿದ್ದಾರೆ. ಯಾಕಂದ್ರೆ ಅಲ್ಲಿ ಅವರು ಆ 100ನೇ ಅಧ್ಯಾಯ ನಮ್ಗೇನು ಇವಾಗ ಸಿಕ್ಕಿದೆ ಇವಾಗ, ಹಾಗೆ ತುಂಬಾ ದೊಡ್ಡ ಗ್ರಂಥ ಅದು. ಈಗ ನಮಗೆ ಲಭ್ಯವಿರೋದು 100ನೇ ಗ್ರಂಥ ಮಾತ್ರ, 100ನೇ ಅಧ್ಯಾಯ ಮಾತ್ರ. ಸೊ 100 ಚಾಪ್ಟರ್ ಅದರಲ್ಲಿ ಬ್ರಹ್ಮ ಸಂಹಿತೆ ನಾವು 50 ಅದೆಷ್ಟು ಶ್ಲೋಕ, 55 ಶ್ಲೋಕ ಎಷ್ಟೇ ಇದೆಯೋ. ಸೊ ಅದು ಅವರು ಕೃಷ್ಣನ ಸಾಕ್ಷಾತ್ಕಾರ ಆಗಿ, ಮತ್ತೆ ಕೃಷ್ಣನು ಅಲ್ಲಿ ಎಲ್ಲ ಅವನ ಗೋಲೋಕಧಾಮವನ್ನು ಎಲ್ಲ ನೋಡಿ, ಸೊ ಅದಾದ ನಂತರ ಅವರು ಬ್ರಹ್ಮ ಸಂಹಿತೆಯನ್ನು ರಚಿಸಿದ್ದಾರೆ. ಯಾವ ಸಮಯ? ಮೊದಲಿಗೆ ಬ್ರಹ್ಮ ವೇದಗಳು ಸಿಗುತ್ತೆ ಅವರಿಗೆ. ನಾರಾಯಣನಿಂದ ಮೊದಲು ವೇದಜ್ಞಾನ ಬರುತ್ತೆ. ಸೊ ವೇದಗಳನ್ನು ಅವರು ಕೂಡ ವೇದಗಳನ್ನ ಸ್ಟಡಿ ಮಾಡ್ತಾರೆ ಅಂತ ಕೇಳ್ತೇವೆ. 3 ಸಲ ಸ್ಟಡಿ ಮಾಡ್ತೇವೆ ಅಂತ ಒಂದ್ ಕಡೆ ಕೇಳ್ತೇವೆ. ಅದು ತುಂಬಾ ಒಂದು ವಿದ್ವಾನ್ ಪಂಡಿತನಂತೆ ಅವರು. 1 ಸಲ ಅಲ್ಲ, ಮತ್ತೊಂದು ಸಲ ಹಾಗೆ ಚೆನ್ನಾಗಿ ಅವರು ಎಲ್ಲ ಆಲ್ ಆಂಗಲ್ಸ್ ಆಫ್ ವಿಷನ್ ಎಲ್ಲ ಕಡೆಯಿಂದನೂ ಅರ್ಥ ಮಾಡ್ಕೊಳ್ಳೋದಿತ್ತಲ್ಲಿ ಅವರು ಸ್ಟಡಿ ಮಾಡಿದ್ರು ಅಂತ ಎಲ್ಲ ಕೇಳ್ತೇವೆ. ಸೊ ವೇದಗಳನ್ನ ಸೊ ಹಾಗೆ ಅವರು ಮೊದಲ ಬ್ರಾಹ್ಮಣ. ಬ್ರಹ್ಮ ಅಂದ್ರೆ ಮೊದಲ ಬ್ರಾಹ್ಮಣ. ಅವರು ವೇದವನ್ನು ಅರ್ಥ ಮಾಡಿಕೊಂಡು ಭಗವಂತನಿಂದನೇ ಅವರು ಆ ರೀತಿ ದೀಕ್ಷೆ, ಇನಿಸಿಯೇಷನ್ ಅವ್ರಿಗೆ. ಅವ್ರ ಮಗನೂ ಕೂಡ, ಅವರ ಶಿಷ್ಯನೂ ಕೂಡ ಅವರು ಬ್ರಹ್ಮದೇವರು. ಸೊ ಹಾಗೆ ಅದು ಎಲ್ಲ ಪಡಿತಾರೆ ಅವರು. ಸೊ ಮತ್ತೆ ನಂತರ ಅನ್ಸುತ್ತೆ ಅವರು ಮೋಸ್ಟ್ಲಿ ಬ್ರಹ್ಮ ಸಂಹಿತೆ ಮತ್ತೆ ಅವರಿಗೆ ಅದು ಸಾಕ್ಷಾತ್ಕಾರ. ತಪಸ್ಸು ಮಾಡಿದಾಗ ಹಸ್ತಲಾಘವ ಮಾಡ್ತಾರಲ್ಲ, ಆಗ ನೋಡುದಿಲ್ವಾ? ಆಗ ನಾರಾಯಣ ಆಕ್ಚುಲಿ ನಾರಾಯಣನವರಿಗೆ 2ನೇ ಕ್ಯಾಂಟದಲ್ಲಿ ಓದಿದ್ದೇವೆ. ನಾರಾಯಣನು ಬಂದು ಹ್ಯಾಂಡ್ ಶೇಕ್ ಮಾಡಿದ್ರು ಅಂತ ಕೇಳ್ತೇವೆ ನಾವು. ನಾರಾಯಣನ ಹಾಗಾದ್ರೆ ಬ್ರಹ್ಮ ವಿಮೋಹ ಲೀಲೆಯಲ್ಲಿ ಕೃಷ್ಣನನ್ನು ಕಾಣ್ತಾರೆ. ಅಲ್ಲ, ಬ್ರಹ್ಮ ವಿಮೋಹ ಬೇರೆ, ಅದು ನಾವು ಇಲ್ಲಿ ಕೃಷ್ಣ ಲೀಲೆಯಲ್ಲಿ ನಡೆಯೋದು ಅದು. ಅಲ್ಲ, ಅದು ಮುಂಚೆನೆ ಅವ್ರಿಗೆ ಗೊತ್ತು ಅವ್ರಿಗೆ. ಕೃಷ್ಣ ಇದು ಬ್ರಹ್ಮ ಸಂಹಿತೆ ಸೃಷ್ಟಿ ಆರಂಭದಲ್ಲಿ ಅಂತಾನೆ ಹೇಳ್ತಾರೆ. ಆದ್ರೆ ಯಾವಾಗ ಎಕ್ಸಾಕ್ಟ್ ಅಂತ ಸೃಷ್ಟಿ ಆರಂಭನೇ. ಇದು ಕೂಡ ಮೋರಾರ್ಲೆಸ್ ಇದೆಲ್ಲ ಶುರುವಲ್ಲೇ ಇದೆ. ಸೊ ಬ್ರಹ್ಮ ದೇವರಿಗೆ ಹಾಗಾದ್ರೆ ಗೋಲೋಕದ ವರ್ಣನೆ ಬರೆಯುವಾಗ ಕೃಷ್ಣನ ವರ್ಣನೆ ಕೂಡ ಕೊಡ್ತಾನಲ್ವಾ? ಆಗಲೇ ನೋಡಿರ್ಬೇಕು. ಅದೇ ಗೋಲೋಕ ವರ್ಣನೆ ಅದು ಬ್ರಹ್ಮ ಸಂಹಿತೆಯಲ್ಲಿ ಕೊಟ್ಟಿದ್ದಾರೆ ಅವರು. ಅದು ಕೊಟ್ಟಿದ್ದಾರೆ ಕೂಡ ಮುಂಚೆ ಅವರು ಕೃಷ್ಣ ನೋಡಿದ್ದಾರೆ, ವರ್ಣಿಸ್ತಾರಲ್ಲ ಅಲ್ಲಿ ನೋಡಿದ್ದಾರೆ. ಕೃಷ್ಣನ ರೂಪದಲ್ಲಿ ಭಗವಂತ ನೋಡಿದ್ದಾರೆ. ಅದನ್ನ ಸಂಹಿತೆ ರಚನೆ ಮಾಡೋ ಮುಂಚೆನೆ ಅವ್ರಿಗೆ ಗೊತ್ತು ಅವ್ರಿಗೆ. ಇಲ್ಲಿ ಹೇಳಿದಾರಲ್ಲ ಮಾತಾಜಿ, 100 ವರ್ಷಗಳ ಕಾಲ ಧ್ಯಾನ ಮಗ್ನನಾದನು, ಆಮೇಲೆ ಅವನು ಬ್ರಹ್ಮ ಸಂಹಿತೆಯನ್ನು ರಚಿಸಿದನು. ಆ ಟೈಮಲ್ಲಿ ನೋಡಿ ರಚಿಸಿರ್ಬೇಕು ಅವನು. 100 ವರ್ಷಗಳು ಅಂತ ಹೇಳ್ತಾ ಇದ್ದಾರೆ. ಒಂದೊಂದ್ಸಲ ಒಂದೊಂದ್ ಕಡೆ ಇದು ದೇವತಾ ಲೆಕ್ಕಾಚಾರದಲ್ಲಿ 1000 ವರ್ಷಗಳು ಅಂತ ಹೇಳ್ತಾರೆ. ಅದು ಕೂಡ ಇದೆ ಬೇರೆ ಕಡೆ ಎಲ್ಲೋ ಓದ್ದಾಗೆನಾ. ಸೊ ಎನಿವೆ, ಯಾವ ಸಮಯ ಇದು? ಇಲ್ಲಿ 1000 celestial years ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈಗ ಕೊಡ್ತಾ ಇದ್ದಾರೆ. ಇಲ್ಲಿ 100 ವರ್ಷಗಳು. ಬ್ರಹ್ಮನ ಲೆಕ್ಕದಲ್ಲಿ ಅದು ತುಂಬಾ ದೊಡ್ಡ ಸಮಯ. ಬ್ರಹ್ಮನ 100 ವರ್ಷ ಅಂದ್ರೆ ಪ್ರಭುಜಿ ಬ್ರಹ್ಮನ ಆಯುಷ್ಯ ಮುಗೀತದೆ ಅಲ್ವಾ? ಬ್ರಹ್ಮನ ಆಯುಷ್ಯ ಮುಗಿಯುತ್ತೆ. ಅವ್ರ ಆಯುಷ್ಯ 100 ವರ್ಷ ಅಂತ ಕೇಳ್ತೇವೆ ನಾವು. ಸೊ ಅದಕ್ಕೆ ಇಲ್ಲಿ ಬ್ರಹ್ಮನ 100 ವರ್ಷಗಳ ಕೊನೆ. ಎನಿವೆ, ಒಂದು ರೀತಿಯಲ್ಲಿ ಈ ಸಮಯ, ಈ ಕಾಲ ಇಷ್ಟು ದೊಡ್ಡದು ಅಂದ್ರೆ ಇದನ್ನ ನಾವು ಕಲ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ನಮಗೆ. ತುಂಬಾ ಅತಿ ದೊಡ್ಡ. ಪ್ರಭುಜಿ ಇಲ್ಲಿ ಹೇಳಿದ್ದಾರೆ, ಪರಮ ಕಾರಣನನ್ನು ಅರಿಯುವ ಮೊದಲು 100 ವರ್ಷಗಳ ಕಾಲ. ಪರಮ ಕಾರಣನನ್ನು ಅರಿಯುವ ಮೊದಲು 100 ವರ್ಷಗಳ ಕಾಲ. ಪ್ರಭುಪಾದರು ದಿವ್ಯ ವರ್ಷಗಳಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಅವರ 100 ವರ್ಷಗಳಂತಾನೆ ಹೇಳ್ತಾ ಇದ್ದಾರೆ ಇಲ್ಲಿ. ಅವರ 100 ವರ್ಷ ಅಂದ್ರೆ ಅವರ ಆಯುಷ್ಯ ಇರೋದೇ 100 ವರ್ಷ. ಪ್ರಭುಜಿ, ನಾನು ಒಂದು ಲೆಕ್ಚರ್ ಕೇಳಿದ್ರಲ್ಲಿ ಆ ಜಾಗದಲ್ಲಿ ಯಾವ್ದು ಬ್ರಹ್ಮ ಅಂತ ಇದೆಯಲ್ಲ ಪ್ರಭುಜಿ, ಆ ಜಾಗದಲ್ಲಿ ದೇವತೆಗಳ ಕಾಲಾವಧಿ ಅಂತ ಮಾಡ್ಕೋಬೇಕು ಅಂತ ಹೇಳಿದ್ರು. ಹೌದು, ಅದೇ ನನಗೆ ದೇವತೆಗಳ ಕಾಲಾವಧಿ ಅಂತ ಕಾಲಾವಧಿ 1000 ಅಂತ ಕೂಡ ಹೇಳ್ತಾರೆ ಒಂದ್ಸಲ. ಅದನ್ನೇ ಹೇಳಿದ್ರು ಲೆಕ್ಚರ್. ದೇವತೆಗಳಲ್ಲಿ ಯಾಕಂದ್ರೆ ಅವ್ರ ಕಾಲಾವಧಿ ಬೇರೆ,
ಬ್ರಹ್ಮನ ಒಂದು ದಿವಸದಲ್ಲಿ ದೇವತೆಗಳ ಕಾಲಾವಧಿ ಬರುತ್ತೆ. ಕಾಲಾವಧಿ ಅಂತ ತಗೋಬೇಕು. ಪ್ರತಿ ದಿವಸ ಒಂದು ದಿವಸ ಬ್ರಹ್ಮನ ದಿವಸದಲ್ಲಿ ಬರುತ್ತೆ. ಸೊ ಅಂದ್ರೆ ಬ್ರಹ್ಮನ ಮೊದಲನೇ ದಿವಸದಲ್ಲಿ ಅವ್ರು ಹುಟ್ಟಿದ ದಿವಸದಲ್ಲಿ ಆ ದಿವಸದಲ್ಲಿ ಅವ್ರು ಸಾಕ್ಷಾತ್ಕಾರ ಪಡೆದ್ಬಿಡ್ತಾರೆ. ಆದರೂ ಕೂಡ ಅದು ನಮ್ಮ ಲೆಕ್ಕಾಚಾರದಲ್ಲಿ ನಮ್ಮದಕ್ಕೆಲ್ಲ ತುಂಬಾ ದೊಡ್ಡ ಸಾವಿರ, ನೀವು 100,000 ದೇವತಾ ಲೋಕಗಳನ್ನು ತಗೊಂಡ್ರು ಕೂಡ ನಮಗೆ ಅದು ತುಂಬಾ ಬರುತ್ತೆ. ಎಷ್ಟು ಬರುತ್ತೆ ಅದು? ಅದೆಷ್ಟು ವರ್ಷಗಳು ಬರುತ್ತೆ. ಅವರ ಒಂದು ದಿವಸ ನಮಗೆ 1 ವರ್ಷ ಆದ್ರೆ, ಅವರ 1 ವರ್ಷ ನಮಗೆ 365 ವರ್ಷ ಆದ್ರೆ, ಅವರು 10,000, ಅವರು 1000 ವರ್ಷ ಆದ್ರೆ ನಮಗೆ 3,65,000. ಅಷ್ಟೇ. 3,65,000 36 ಲಕ್ಷನ? 1000. 1000 ಅಂದ್ರೆ 3 ಲಕ್ಷನೇ ಅನ್ಸುತ್ತೆ. 3 ಲಕ್ಷ. ಅಲ್ಲ, ಅದು 1 ವರ್ಷ. ಸಾರಿ, 1 ವರ್ಷ ನೋಡಿ, ಸರಿಯಾಗಿ ಲೆಕ್ಕ ಮಾಡಿ. ಎನಿವೆ, ಗಣಿತ ಶಾಸ್ತ್ರ ಬೇಡ ಈಗ ನಮಗೆ, ಸಾಕು. ಸೊ ನಾನು ತುಂಬಾ ಬಹಳ ಇದರಲ್ಲಿ ಸಮಯ ಕಾಲ ಇದರಲ್ಲಿ ತುಂಬಾ ಇದ್ ಮಾಡ್ತಾ ಇದ್ದೆ ಹಿಂದೆ. ಇವಾಗ ಇಷ್ಟೊತ್ತು ಅರ್ಥ ಆಗಿದೆ, ನಮ್ಮ ಅಸ್ತಿತ್ವ ತುಂಬಾ ಚಿಕ್ಕದು, ಆಮೇಲೆ ಭಗವಂತನ ಅಸ್ತಿತ್ವ ಇನ್ನ ಇದೆಲ್ಲ ತುಂಬಾ ದೊಡ್ಡದು. ಸೊ ಇದೆಷ್ಟು ಪ್ರಯತ್ನ ಮಾಡೋದು ಸಾಕು. ಆದ್ರೆ ಹೌದು, ಬೇಕು. ಪರ್ಟಿಕ್ಯುಲರ್ಲಿ ಯಾರಾದರೂ ಹೊಸಬರಿಗೆ ನಾವು ಕನ್ವಿನ್ಸ್ ಮಾಡ್ಬೇಕು ಅಂದ್ರೆ ಇದೆಲ್ಲ ಬೇಕು. ಇದು ಎಕ್ಸಾಕ್ಟ್ ಲೆಕ್ಕಾಚಾರ ಇದ್ರೆ ಒಳ್ಳೆಯದು. ಅಲ್ಲಿ ಭಾವಾರ್ಥದಲ್ಲಿ ಇದೆಯಲ್ಲ ಪ್ರಭುಜಿ, ಬ್ರಹ್ಮನ ಆಯುಷ್ಯನ್ನು ದಿವ್ಯ ವರ್ಷಗಳಾಗಿ ಲೆಕ್ಕ ಹಾಕಲಾಗುತ್ತದೆ ಅಂತ. ಅದ್ರ ಪ್ರಕಾರ ಅದೇ ದೇವತೆಗಳದೇ ಬರುತ್ತೆ. ದಿವ್ಯ ವರ್ಷಗಳು ಅಂತ ಹೇಳಿದ್ರೆ ದೇವತೆಗಳದ್ದು. ಎಸ್ ಪ್ರಭುಜಿ. 23. ನೀರಿನ ಮೇಲೆ ಬೃಹದ ಆಕಾರದ ಕಮಲದಂತ ಬಿಳಿಯ ಶಯನವಾದ ಶೇಷನಾಗನ ಶರೀರವನ್ನು ಬ್ರಹ್ಮನು ನೋಡಬಲ್ಲವನಾಗಿದ್ದನು. ಅದರ ಮೇಲೆ ದೇವೋತ್ತಮ ಪುರುಷನು ಏಕಾಂಗಿಯಾಗಿ ಪವಡಿಸಿದ್ದನು. ಶೇಷನಾಗನ ಹೆಡೆಯನ್ನು ಅಲಂಕರಿಸಿದ ರತ್ನಗಳಿಂದ ಹೊರಹೊಮ್ಮುವ ಕಿರಣಗಳು ಇಡೀ ವಾತಾವರಣವನ್ನು ಪ್ರಜ್ವಲಗೊಳಿಸಿದ್ದವು. ಆ ಪ್ರಭೆಯು ಆ ಪ್ರದೇಶದ ಕತ್ತಲೆಯನ್ನು ನಾಶಗೊಳಿಸಿತು. ಆಕ್ಚುಲಿ ಇಲ್ಲಿ ಅವರು ಗರ್ಭೋದಕಶಾಹಿ ವಿಷ್ಣುವನ್ನು ನೋಡೋದು ಇಲ್ಲಿ ವಿವರಿಸ್ತಾ ಇದ್ದಾರೆ. ಆದ್ರೆ ನಾವು 2ನೇ ಅಧ್ಯಾಯದಲ್ಲಿ ನೀವು ಕೇಳೋದು ವೈಕುಂಠ ಲೋಕದಲ್ಲಿ ಅವರೆಲ್ಲ ನೋಡಿದ್ರು. ಅಲ್ಲಿ ವೈಕುಂಠ ನಗರವಾಸಿಗಳೆಲ್ಲ ನೋಡ್ತಾರೆ. ಮತ್ತೆ ಅಲ್ಲೆಲ್ಲ ವಿವರಣೆ ಇದೆ, ಅಲ್ಲಿ ವೈಕುಂಠ ವಾಸಿಗಳು, ಮತ್ತೆ ಲಕ್ಷ್ಮೀ ದೇವಿ, ಮತ್ತೆ ನಾರಾಯಣ. ಅಂದ್ರೆ ಮೊದಲಿಗೆ ಅವರಲ್ಲಿ ಗರ್ಭೋದಕಶಾಹಿ ವಿಷ್ಣು ನೋಡ್ತಾರೆ ಅನ್ಸುತ್ತೆ, ಮತ್ತೆ ಅವರು ನಾರಾಯಣ ವೈಕುಂಠ ಲೋಕ ಅವ್ರದ್ದು ಕೂಡ ನೋಡ್ತಾರೇನೋ ಅಲ್ವಾ? ಸ್ವಲ್ಪ ವ್ಯತ್ಯಾಸ ಇದೆ ನೋಡಿ. ನಾವಲ್ಲಿ 2ನೇ ಸ್ಕಂದದಲ್ಲಿ ಕೇಳಿದಾಗ ಆ ವಿವರಣೆಗಳಿದೆ. ಬ್ರಹ್ಮದೇವರು ಪ್ರಭುಜಿ ಇದು ಕುಮಾರ ಪರಂಪರೆ ಬರ್ತಾ ಇದೆಯಲ್ಲ ಪ್ರಭುಜಿ, ಅಂಗ ಸಂಕರ್ಷಣ ಬರ್ತಾ ಇದೆಯಲ್ಲ ಅಲ್ವಾ ಪ್ರಭುಜಿ? ಕುಮಾರ ಪರಂಪರೆ ಆ ಪರಂಪರೆ ಜ್ಞಾನ ಅಲ್ವಾ ಪ್ರಭುಜಿ ಇದು ಬರ್ತಾ ಇರೋದಿಲ್ಲ? ಅಲ್ಲ, ಅವ್ರು ವಿವರಿಸಿದ್ದು ಹಾಗೆ ಇದು ಭಾಗವತ ಇದು ಬಂತು ಅಂತ ಇಲ್ಲಿ ಹೇಳಿ ವಿವರಿಸಿದ್ರು. ಇದು ಆದ್ರೂ ಕೂಡ ಇಲ್ಲಿ ನಾವೇನು ಅನ್ಕೊಳ್ಬಹುದು, ಮೊದಲಿಗೆ ಅವರು ಗರ್ಭೋದಕಶಾಹಿ ವಿಷ್ಣುವೇ ನೋಡುದು ಅಂತ ನಾವು ಅನ್ಕೊಳ್ಬಹುದು. ಯಾಕಂದ್ರೆ ಅವ್ರು ಹುಟ್ಟೋದು ಅವರಿಂದಾನೆ, ಗರ್ಭೋದಕಶಾಹಿ ವಿಷ್ಣುವಿಂದ. ಸೊ ಮತ್ತೆ ಅವರಿಗೆ ನಾರಾಯಣ ವೈಕುಂಠ ಲೋಕದಲ್ಲಿ ಆ ಸಾಕ್ಷಾತ್ಕಾರ ಕೂಡ ಆಗ್ತದೆ, ವೈಕುಂಠ ಧಾಮದ ಸಾಕ್ಷಾತ್ಕಾರ ಆಗುತ್ತೆ ಅವರಿಗೆ. ಒಂದ್ ನಿಮಿಷ ನೋಡಿ. ಸೊ ವೈಕುಂಠ, ಸೊ ಮೊದಲಿಗೆ ಅವರು ಭಗವಂತ ತಮಗೆ ಕಾರಣರಾದ ತಮ್ಮ ತಂದೆ ನೇರವಾಗಿ ಅವರಿಂದ ಹುಟ್ಟಿದ್ದು ಗರ್ಭೋದಕಶಾಹಿ ವಿಷ್ಣು, ಅವರನ್ನು ಹೃದಯದಲ್ಲಿ ಪರಮಾತ್ಮನ ನೋಡ್ತಾರೆ, ಮತ್ತೆ ಗರ್ಭೋದಕಶಾಹಿ ವಿಷ್ಣು ನೋಡ್ತಾರೆ ಅಂತ ಹೇಳ್ತಾರೆ. ಆ ವಿವರಣೆ. ಅನಂತ ಶೇಷ ಇದ್ದಾರೆ ಕೆಳಗೆ. ಸೊ ಅವರ ಎಲ್ಲ ತಲೆಗಳ ಮೇಲೆ ಇದೆಲ್ಲ ಇದೆ, ಮಣಿಗಳೆಲ್ಲ ಇದೆ. ಅದರಿಂದ ಅದರ ವಿವರಣೆ ನಡೀತಾ ಇದೆ. ಗರ್ಭೋದಕಶಾಹಿ ವಿಷ್ಣುವನ್ನು ಅವರು ನೋಡೋದು, ಆ ವಿವರಣೆ ನಡೀತಾ ಇದೆ. ಆದ್ರೆ ನಾವು 2ನೇ ಸ್ಕಂದದಲ್ಲಿ ಅವರು ಭಗವಂತನನ್ನು ವೈಕುಂಠ ಲೋಕದಲ್ಲಿ ನೋಡೋದು, ಆ ಸಾಕ್ಷಾತ್ಕಾರ ವಿವರಣೆ ಇತ್ತು. ಆಮೇಲೆ ಚತುಶ್ಲೋಕಿಯನ್ನು ಅವ್ರಿಗೆ ಹೇಳೋದು ವಿವರಣೆ. ಸೊ ಅವ್ರಿಗೆಲ್ಲವೂ ಆಗುತ್ತೆ. ಸೊ ಅವ್ರು ಭಗವಂತನನ್ನು ನೋಡ್ತಾರೆ ಅಂದ್ರೆ ಅವ್ರು ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಾರೆ ಅಂತ ಅರ್ಥ. ಯಸ್ಮಿನ್ ವಿಜ್ಞಾತೆ ಸರ್ವಮೇವಂ ವಿಜ್ಞಾತಂ ಭವತಿ. ಸೊ ಹೇಳ್ತಾರೆ, ಭಗವಂತನನ್ನು ಅರ್ಥ ಮಾಡ್ಕೊಂಡ್ರೆ, ಭಗವಂತನ ನೋಡಿದ್ರೆ ಅವ್ರು ಏನು ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋ ಸಾಧ್ಯ. ಸೊ ಹಾಗೆ ಅವ್ರು ಇಲ್ಲಿ ವಿವರಣೆ ಹೇಳ್ತಾರೋ, ಈ ತಕ್ಷಣ ಕಾರಣರಾದ ಗರ್ಭೋದಕಶಾಹಿ ವಿಷ್ಣು, ನಮ್ಮ ಬ್ರಹ್ಮಾಂಡದಲ್ಲಿ ಇರೋ ಗರ್ಭೋದಕಶಾಹಿ ವಿಷ್ಣು, ಅವರು ಹೇಗಿದ್ದಾರೆ, ಅವರು ಕೆಳಗೆ ಅವರು ಆದಿಶೇಷ ಮೇಲೆ ಇದ್ದಾರೆ. ಇನ್ಫ್ಯಾಕ್ಟ್ ಆದಿಶೇಷ ಕೂಡ ಹೇಳ್ತಾರೆ, ಅವರ ಕೆಳಗೆ ಇವರಿದ್ದಾರೆ. ಯಾರಿದ್ದಾರೆ ಆದಿಶೇಷ ಕೆಳಗೆ? ಗೊತ್ತಿದೆ, ನೀವೆಲ್ಲ ಓದಿರ್ತೀರಾ. ಆದಿಶೇಷದ ಕೆಳಗೆ ಯಾರಿದ್ದಾರೆ? ಸಂಕರ್ಷಣ ಪ್ರಭುಜಿ. ಅವರೇ ಸಂಕರ್ಷಣ. ಅವ್ರ ಕೆಳಗೆ ಯಾರನ್ನೊಬ್ರು ಇದ್ದಾರೆ, ಕೂರ್ಮ, ಭಗವಂತನ ಕೂರ್ಮ ಅವತಾರ ಇದ್ದಾರೆ.
ಅವರು ಕೂಡ ಇದ್ದಾರೆ. ಎನಿವೆ ಅದ್ ಯಾವಾಗ ಅವ್ರು ಎಲ್ಲಿ ಯಾವ ಟೈಮಿಗೆ ಬರ್ತಾರೆ ಏನು ಗೊತ್ತಿಲ್ಲ ನಂಗೆ ಅದೇ. ಆದ್ರೆ ಹೇಳ್ತಾರೆ ನಮ್ಮ ಬ್ರಹ್ಮಾಂಡದಲ್ಲಿ ಅವರ ಕೆಳಗೆ ಅವ್ರಿಗೂ ಸಪೋರ್ಟ್ ಕೂರ್ಮ ಅವತಾರ ದೊಡ್ಡ ಆಮೆ ಇರುತ್ತದೆ ಭಗವಂತರಿದ್ದಾನೆ. ಎನಿವೆ ಅದರ ವಿವರಣೆ ಇಲ್ಲಿ ಹೇಳ್ತಾ ಇಲ್ಲ ಇಲ್ಲಿ ಅದೆಲ್ಲ. ಅದ್ ಯಾವ ಸಮಯದಲ್ಲಿ ಆ ಕೂರ್ಮ ಅವತಾರ ರೂಪ ತಗೊಳ್ತಾರೆ ಭಗವಂತನ ಗೊತ್ತಿಲ್ಲ ನಂಗೆ. ಆದ್ರೆ ಇಲ್ಲಿ ಸದ್ಯಕ್ಕೆ ಗರ್ಭೋದಕ ಶಾಹಿ ವಿಷ್ಣು ಇದ್ದಾರೆ, ಅವರ ಕೆಳಗೆ ಆದಿಶೇಷ ಇದ್ದಾರೆ, ಮತ್ತೆ ಅವರ ಸೌಂದರ್ಯ, ಅವರ ಒಂದು ವ್ಯಕ್ತಿತ್ವದ ಈಗ ವಿವರಣೆ ನಡೀತಾ ಇದೆ ಈಗ ನಾವು ಕೇಳ್ತಾ ಇರೋದು. ಪ್ರಭುಜಿ ಅವರು ಮಂದಾರ ಪರ್ವತವನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕೂರ್ಮಾವತಾರ ಆಗತ್ತಲ್ವಾ ಪ್ರಭುಜಿ? ಆಗಲ್ಲ ಬರ್ತಾರೆ ಅವರು. ಆದ್ರೂ ಕೂಡ ಹೇಳ್ತಾರೆ ಅವ್ರ ಕೆಳಗೂ ಇದ್ದಾರೆ, ಅವ್ರು ಸಪೋರ್ಟ್ ಆಗಿದ್ದಾರೆ ಆದಿಶೇಷಾಗೆ ಮತ್ತೆ ಇವರಿಗೆ. ನಮ್ಮ TOVPL ಕೂಡ ನೀವು ಅಲ್ಲಿ ನೋಡೋ ಮೋಸ್ಟ್ ಎಕ್ಸಿಬಿಟ್ ಅಲ್ಲಿ ಕೆಳಗೆ ಇವರು ಕೂರ್ಮ ಮೇಲೆ ಆದಿಶೇಷ ಮತ್ತೆ ಗರ್ಭೋದಕ ಶಾಹಿ ವಿಷ್ಣು. ಸೊ ಎನಿವೆ ಇಲ್ಲ ಅಂದ್ರೆ ಕೂರ್ಮ ಅವತಾರ ಅವಾಗ ತೆಗೆದ ಕೂರ್ಮ ಅವತಾರ ಇದೆ ಇದರಲ್ಲಿ ಸಮುದ್ರ ಮಂಥನ ಸಮಯ ಇಲ್ಲ ಕೂರ್ಮ ಇದ್ದಾರೆ, ಕೆಳಗೆ ಕೂಡ ಕೂರ್ಮ ಇದ್ದಾರೆ. ನೋಡಿ ಸರ್ ಓಕೆ ಮತ್ತೆ ನೋಡೋಣ ಅದೇ ಕ್ಲಾಸ್ ಕೊನೆ ಆದ್ರೆ ತೋರಿಸ್ತೀನಿ. ಸೊ ಹೀಗೆ ಇವಾಗ ಇವ್ರು ನೋಡ್ತಾ ಇರೋದು ಸದ್ಯಕ್ಕೆ ಗರ್ಭೋದಕ ಶಾಹಿ ವಿಷ್ಣು ಯಾರ ಮೇಲೆ ಮಲಗಿದ್ದಾರೆ? ಅನಂತ ಶೇಷ. ಸೊ ಆ ಶೇಷನಾಗನ ಹೆಡೆಯನ್ನು ಅಲಂಕರಿಸಿ ರತ್ನಗಳಿಂದ ಹೊರಹೊಮ್ಮುವ ಕಿರಣಗಳು ಇಡೀ ವಾತಾವರಣ ಪ್ರಜ್ವಲಿಸಿಗೊಳಿಸಿದ್ದವು. ಆ ಪ್ರಭೆಯು ಆ ಪ್ರದೇಶದ ಕತ್ತಲೆಯನ್ನು ನಾಶಗೊಳಿಸಿತು. ಸೊ ಎನಿವೆ ಭಗವಂತನ ದೇಹವೇ ದಿವ್ಯವಾಗಿದೆ, ಅದರಿಂದಾನೇ ಬ್ರಹ್ಮಜ್ಯೋತಿ ಬರುತ್ತೆ. ಆದ್ರೆ ಇಲ್ಲಿ ವಿಶೇಷವಾಗಿ ಹೇಳ್ತಾ ಇರೋದು ಶೇಷನಾಗನ ಇದರಿಂದ ಆ ಕತ್ತಲೆ ಎಲ್ಲ ಅಂಧಕಾರ ಹೋಗಿದೆ ಅಂತ ಹೇಳ್ತಾರೆ. ಭಗವಂತನ ದಿವ್ಯ ಶರೀರದ ಉಜ್ವಲ ಪ್ರಕಾಶವು ಹವಳ ಪರ್ವತದ ಚೆಲ್ಲುವನ್ನು ನಾಚಿಸುವಂತಿತ್ತು. ಸೊ ಹವಳ ಪರ್ವತ ಅಂದ್ರೆ ಕೋರಲ್ ಮೌಂಟೇನ್ ಅಂತ ಹೇಳ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ನನಗೆ ಹವಳ ಪರ್ವತ ಹೇಗಿರುತ್ತೆ ಅಂತ, ನೋಡ್ಬೇಕಿಲ್ಲಿ ಹವಳ ಪರ್ವತ. ಅದೇ ಬಹಳ ಸುಂದರವಾಗಿರುತ್ತೆ ಅನ್ಸುತ್ತೆ. ಹಾಗಾಗಿ ಅವರು ಹವಳ ಪರ್ವತ ಚೆಲುವನ್ನು ನಾಚಿಸುವಂತಿತ್ತು. ಕೋರಲ್ ಅಂದ್ರೆ ಒಂದು ರೀತಿಯ ಜುವೆಲ್ಸ್ ಅಲ್ವಾ ಅದು, ಕೋರಲ್ ಅಥವಾ ಸಮುದ್ರದಲ್ಲಿ ಬರ್ತದೆ ಪರ್ಲ್ಸ್, ಕೋರಲ್ ಪರ್ಲ್ಸ್, ಹೌದು, ಮುತ್ತಿನ ಹಾರ ಅಥವಾ ಬೇರೆ ಒಂದು ರೀತಿಯ ಅದು. ಸೊ ಹೇಳ್ತಾರೆ ಅದರ ಪರ್ವತ. ಸೊ ಭಗವಂತನ ದೇಹದ ಇದು ಕಾಂತಿ ಹಾಗಿರುತ್ತೆ ಅಂತ ಹೇಳ್ತಾರೆ. ಸಂಧ್ಯಾ ಕಾಂತಿಯಿಂದ ಅಲಂಕರಿಸಿದ ಹವಳ ಪರ್ವತವು ತುಂಬಾ ಸುಂದರವಾಗಿರುತ್ತದೆ. ಆದರೆ ಭಗವಂತನ ಪೀತಾಂಬರವು ಅದರ ಚೆಲುವನ್ನು ಹೀಗೆಳೆಯುತ್ತಿತ್ತು. ಭಗವಂತನ ಯಾವ ಇದು ಕೂಡ ಭಗವಂತನಿಗೆ ಸಮವಲ್ಲ. ನಾವು ಹೋಲಿಸ್ಬೋದು, ನಮಗೆ ಅರ್ಥ ಆಗುವ ರೀತಿಯಲ್ಲಿ ನಾವು ನೋಡೋ ಈ ಜಗತ್ತಿನ ಒಂದು ಸುಂದರ ಈ ವಸ್ತುಗಳಿಗೆ ಹೋಲಿಕೆ ಕೊಡ್ತಾರೆ, ಲೋಟಸ್ ಫೀಟ್. ಸೊ ಆತರ ಹೇಳ್ತಾರೆ. ಆದರೆ ಅದು ಕೂಡ ಭಗವಂತನಿಗೆ ಏನು ಹತ್ತಿರವೂ ಕೂಡ ಇಲ್ಲ. ಇಲ್ಲಿ ಹೇಳ್ತಾರೆ ಆ ಚೆಲುವನ್ನು ಹೀಗೆಳೆಯುತ್ತಿತ್ತು, ಶೇಮ್ ಅಂತರ ಇದಾಗಿ ಮಾಡ್ತಾ ಇತ್ತು. ಪರ್ವತದ ಶಿಖರದ ಮೇಲೆ ಬಂಗಾರವಿದೆ, ಆದರೆ ರತ್ನಗಳಿಂದ ಅಲಂಕೃತವಾದ ಭಗವಂತನ ಕಿರೀಟವು ಅದನ್ನು ಅಣಕಿಸುತ್ತಿತ್ತು. ಪರ್ವತದ ಜಲಪಾತಗಳು, ಗಿಡಮೂಲಿಕೆಗಳು ಮೊದಲಾದವು ಪುಷ್ಪಗಳ ದೃಶ್ಯಗಳೊಂದಿಗೆ ಹಾರಗಳಂತೆ ಕಂಗೊಳಿಸಿದೆವು. ಆದರೆ ಭಗವಂತನ ಬೃಹತ್ ಶರೀರ ಮತ್ತು ಅವನ ಕೈಕಾಲುಗಳು ರತ್ನಗಳು, ಮುತ್ತುಗಳು, ತುಳಸಿ ಮತ್ತು ಹೂವಿನ ಹಾರಗಳಿಂದ ಅಲಂಕೃತವಾಗಿ ಪರ್ವತದ ನೋಟವನ್ನು ನಾಚಿಸುವಂತಿತ್ತು. ಪ್ರಭುಪಾದರ ಭಾವಾರ್ಥ ಇದೆ, ಓದಿ, ಯಾರಾದ್ರೂ ಓದಿ ಭಾವಾರ್ಥ. ಪ್ರಭುಜಿ ಓದ್ಬೋದಾ? ಓದಿ ಮತ್ತೆ. ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆಶ್ಚರ್ಯ ಹುಟ್ಟಿಸುವಂತಹ ಪ್ರಕೃತಿ ಸೌಂದರ್ಯದ ದೃಶ್ಯಗಳು ಭಗವಂತನ ದಿವ್ಯ ಶರೀರದ ವಿಕೃತ ಪ್ರತಿಫಲನವೆಂದು ಭಾವಿಸಬಹುದು. ಭೌತಿಕ ಪ್ರಕೃತಿಯ ಸೌಂದರ್ಯವನ್ನು ಅಲ್ಲಗಳೆಯಲಾಗದಿದ್ದರೂ ಭಗವಂತನ ಚೆಲುವಿನಿಂದ ಆಕರ್ಷಿತನಾದವನು ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗುವುದಿಲ್ಲ. ಪರಂ ಎಂದರೆ ಪರಮ ಪುರುಷನಿಂದ ಆಕರ್ಷಿತನಾದವನು ಕೀಳಾದ ಯಾವುದರಿಂದಲೂ ಆಕರ್ಷಿತನಾಗುವುದಿಲ್ಲ ಎಂದು ಭಗವದ್ಗೀತೆಯಲ್ಲಿ 2.59 ವರ್ಣಿಸಿದೆ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಸೊ ಶ್ರೀಲ ಪ್ರಭುಪಾದರು ಹೇಳೋದ ರೀತಿ ಇದು ಒಂದು ಸ್ಮೈಲ್, ಭಗವಂತನ ಒಂದು ಮುಗುಳ್ನಗೆ ಇರುವ ಹಾಗೆ ಈ ಪ್ರಕೃತಿಯ ಸೌಂದರ್ಯ ಅಥವಾ ಒಂದು ಸಹ ವಿವರಿಸ್ತಾರೆ. ಆದರೂ ಕೂಡ ಇಲ್ಲಿ ಹೇಳ್ತಾ ಇರೋದಿಲ್ಲಿ ಭಗವಂತನ ಸೌಂದರ್ಯ ಯಾರಾದ್ರೂ ನೋಡ್ಬಿಟ್ರೆ, ಅಶುದ್ಧ ಭಕ್ತರು ಅವರು ನೋಡೋದ್ರಿಂದ ಅವ್ರಿಗೆ ಈ ಭೌತಿಕ ಸೌಂದರ್ಯದ ಆಕರ್ಷಣೆ ಇಲ್ಲ, ಆದ್ರೂ ಅವರೇ ಅದನ್ನು ಕಡೆಗಾಣಿಸೋದಿಲ್ಲ ಅಂತ ಕೂಡ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಆದರೆ ಅವರ ಹೃದಯ, ಅವರ ಇದು ಭಗವಂತನ ಸೌಂದರ್ಯಕ್ಕೆ ಅದು ಆಕರ್ಷಿತವಾಗಿದೆ. ಸಂಪೂರ್ಣವಾಗಿ ಅವರ ಮನಸ್ಸು ಭಗವಂತನಲ್ಲಿ ಶುದ್ಧ ಭಕ್ತರಿಗೆ ಸಾಕ್ಷಾತ್ಕಾರದಿಂದ, ಭಗವಂತನ ಕೃಪೆಯಿಂದ ಅವರು ಭಗವಂತನಿಗೆ ಅಷ್ಟು ಅಂಟಿಕೊಂಡಿದ್ದಾರೆ.
ಭಗವದ್ಗೀತೆ 2:59 ಏನ್ ಶ್ಲೋಕ ಇದು? ವಿಷಯ ವಿಷಯ ವಿನಿವರ್ತನಸ್ಯ ವಿನಿವರ್ತನಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಸೊ ನಮಗೆ ಗೊತ್ತು, ನಮಗೂ ಕೂಡ ಈಗ, ಆದ್ರೆ ನಮಗೆ ಅದರ ಒಂದು ಸಾಕ್ಷಾತ್ಕಾರ ಇಲ್ಲ. ಹಾಗಾಗಿ ನಾವು ಮತ್ತೆ 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 ಇಂದ್ರಿಯ ಸುಖದ ಹಿಂದೆ ನಾವು ಪತನಗೊಳ್ಬಹುದು, ಅದಕ್ಕೆ ಆಕರ್ಷಿತರಾಗಬಹುದು. ಆದರೆ ಈ ಪರಂ ದೃಷ್ಟ ನಿಜವಾಗಲೂ ಈಗ ಭಗವಂತನ ಒಂದು ಇದನ್ನು ನಮಗೆ ಭಗವಂತ ಕೃಪೆಯಿಂದ ಆ ಸಾಕ್ಷಾತ್ಕಾರ ಸಿಕ್ಕಿದ್ರೆ ಸ್ವಲ್ಪ ಕೂಡ ಹೇಳ್ತಾರೆ, ಆಗ ನಾವು ಇದನ್ನು ಸಂಪೂರ್ಣವಾಗಿ ತ್ಯಜಿಸಬಹುದು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ಸೊ ಪರಂ ದೃಷ್ಟ ನಿವರ್ತತೆ. ಸೊ ಈ ಬ್ರಹ್ಮದೇವರು ಆ ರೀತಿ ಭಗವಂತನನ್ನು ಸ್ವಯಂ ಅವರ ದಿವ್ಯ ರೂಪವನ್ನು ನೋಡ್ತಾ ಇದ್ದಾರೆ. ಹಾಗೆ ಬ್ರಹ್ಮದೇವರಿಗೆ ಆಕರ್ಷಣೆ ಆಗೋದಿಲ್ಲ, ಎಲ್ಲವೂ ಅವರ ಸೃಷ್ಟಿ. ಏನ್ ನೋಡೋದು ಭೌತಿಕವಾಗಿ ಎಲ್ಲ ಬ್ರಹ್ಮದೇವರು ಮತ್ತೆ ಸೃಷ್ಟಿ ಮಾಡಿ ಅವ್ರಿಗೆ ಇದರಲ್ಲಿ ಅವರು ಭಗವಂತನ ನೋಡಿದ್ದಾರೆ, ಭಗವಂತನ ಸೌಂದರ್ಯವನ್ನು ಅವರು ಅನುಭವಿಸಿದ್ದಾರೆ. ಹಾಗಾಗಿ ಅವರಿಗೆ ಇದು ಅವ್ರಿಗೆ ಆಕರ್ಷಿಸಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮದೇವ ಉದ್ದ ಅಗಲಗಳಲ್ಲಿ ಅಪರಿಮಿತವಾದ ಅವನ ದಿವ್ಯ ಶರೀರವು 3 ಗ್ರಹವ್ಯೂಹಗಳಾದ ಊರ್ಧ್ವ, ಮಧ್ಯ ಮತ್ತು ಅಧೋಲೋಕಗಳನ್ನು ಆವರಿಸಿತು. ಅಪ್ರತಿಮ ವೇಷ, ವೈವಿಧ್ಯ ಮತ್ತು ಯೋಗ್ಯ ಆಭರಣಗಳನ್ನು ಒಳಗೊಂಡ ಅವನ ಶರೀರವು ಸ್ವಯಂ ಪ್ರಕಾಶದಿಂದ ಕೂಡಿತ್ತು. ದೇವೋತ್ತಮ ಪರಮಪುರುಷನ ದಿವ್ಯ ಶರೀರದ ಉದ್ದ ಅಗಲಗಳನ್ನು ಅವನ ಅಳತೆಯಿಂದಲೇ ಅಳೆಯಲು ಸಾಧ್ಯ, ಏಕೆಂದರೆ ಅವನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದಾನೆ. ಈ ಐಕ್ಯ ಪ್ರಕೃತಿ ಚೆಲುವಿಗೆ ಅವನ ಸ್ವಂತ ಚೆಲುವೇ ಕಾರಣ. ಆದರೂ ಅವನು ಯಾವಾಗಲೂ ತನ್ನ ದಿವ್ಯ ವೈವಿಧ್ಯವನ್ನು ಪ್ರಮಾಣಿಸಲು ಸೊಗಸಾದ ವೇಷಭೂಷಣಗಳಿಂದ ಕೂಡಿರುತ್ತಾನೆ. ಆಧ್ಯಾತ್ಮಿಕ ಜ್ಞಾನದ ಮುನ್ನಡೆಯಲ್ಲಿ ಇದು ತುಂಬಾ ಅಗತ್ಯವಾಗಿದೆ. ಸೊ ಭಗವಂತನು ಕೇವಲ ಒಂದು ನಿರಾಕಾರವೋ ಇಲ್ಲಂದ್ರೆ ಶೂನ್ಯವೋ ಆ ರೀತಿ ಅಲ್ಲ. ಭಗವಂತನದು ಎಲ್ಲವೂ ಕೂಡ ವೈವಿಧ್ಯಮತೆಯಿಂದ ಕೂಡಿರೋದು. ಭಗವಂತನದು ದಿವ್ಯವಾಗದು, ಆಧ್ಯಾತ್ಮಿಕವಾದ ಅವನ ರೂಪ, ಅವನ ಅಸ್ತಿತ್ವ. ಆಧ್ಯಾತ್ಮಿಕ ಮುನ್ನಡೆ ಇದು ತುಂಬಾ ಅಗತ್ಯವಾಗಿದೆ. ಭಗವಂತನು ತನ್ನ ಪಾದಕಮಲಗಳನ್ನು ಮೇಲೆತ್ತಿ ತೋರಿಸಿದನು. ಅವನ ಪಾದಕಮಲಗಳು ಐಹಿಕ ಕಶ್ಮಲಗಳಿಂದ ದೂರವಾದ ಭಕ್ತಿ ಸೇವೆಯಿಂದ ಗಳಿಸಿದ ಎಲ್ಲ ಪುರಸ್ಕಾರಗಳ ಆಗರವಾಗಿವೆ. ಇಂತಹ ಪುರಸ್ಕಾರಗಳು ಅವನನ್ನು ಶುದ್ಧ ಭಕ್ತಿಯಿಂದ ಆರಾಧಿಸುವವರಿಗೆ ಮಾತ್ರ ಲಭಿಸುತ್ತವೆ. ಚಂದ್ರಕಾಂತಿಯನ್ನು ಹೋಲುವ ಅವನ ಕೈ ಬೆರಳು ಮತ್ತು ಕಾಲ್ಬೆರಳುಗಳ ಉಗುರುಗಳಿಂದ ಹೊರಹೊಮ್ಮುವ ದಿವ್ಯ ಕಿರಣಗಳ ಸೌಂದರ್ಯವು ಹೂವಿನ ಎಸಳುಗಳಂತೆ ಕಾಣಿಸಿದವು. ಎಸಳುಗಳು ಅಂದ್ರೆ ಪೆಟಲ್ಸ್. ಓಕೆ, ಹೂವಿನ ಎಸಳುಗಳು, ದಳಗಳು ಕೂಡ ಪೆಟಲ್ಸೇ ಅಲ್ಲ. ಹೂವಿನ ದಳ ಅಂದ್ರೆ ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನು ತನ್ನ ಪಾದಗಳನ್ನು ಎತ್ತಿ ಬ್ರಹ್ಮದೇವರಿಂದ ಪಾದಗಳನ್ನ ನೋಡೋದು ಇದನ್ನು ಕೊಟ್ರು, ಆ ಭಾಗ್ಯವನ್ನು ಕೊಟ್ರು. ವ್ಯಕ್ತಿಯು ಇಚ್ಛಿಸಿದ ಹಾಗೆ ಭಗವಂತನು ಪ್ರತಿಯೊಬ್ಬನ ಬಯಕೆಯನ್ನು ಪೂರೈಸುತ್ತಾನೆ. ಶುದ್ಧ ಭಕ್ತರು ಭಗವಂತನ ದಿವ್ಯ ಸೇವೆಯ ಪ್ರಾಪ್ತಿಯಲ್ಲಿ ಆಸಕ್ತರಾಗಿರುತ್ತಾರೆ. ಅಂತಹ ಸೇವೆಯು ಅವನಿಂದ ಭಿನ್ನವಲ್ಲ. ಆದ್ದರಿಂದ ಭಗವಂತನು ಶುದ್ಧ ಭಕ್ತರ ಏಕೈಕ ಇಚ್ಛೆಯಾಗಿದ್ದಾನೆ. ಅವನ ಅನುಗ್ರಹವನ್ನು ಸಂಪಾದಿಸಲು ಭಕ್ತಿ ಸೇವೆಯೊಂದೇ ನಿಷ್ಕಳಂಕ ವಿಧಾನವಾಗಿದೆ. ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹೇಳುತ್ತಾರೆ, ಶುದ್ಧ ಭಕ್ತಿ ಸೇವೆಯು ಜ್ಞಾನ ಕರ್ಮಾದಿ ಅನಾವೃತಂ. ಶುದ್ಧ ಭಕ್ತಿ ಸೇವೆ ಎಂದರೆ ಆ ಸೇವೆಯಲ್ಲಿ ಕಾಮ್ಯಕರ್ಮಗಳ ಮತ್ತು ಊಹಾತ್ಮಕ ಜ್ಞಾನದ ಛಾಯೆಯು ಸ್ವಲ್ಪವೂ ಇಲ್ಲದಿರುವುದು. ಅಂತಹ ಭಕ್ತಿ ಸೇವೆಯು ಶುದ್ಧ ಭಕ್ತನಿಗೆ ಅತ್ಯುನ್ನತ ಫಲವನ್ನು ಕೊಡಬಲ್ಲುದು. ಅದು ಯಾವುದೆಂದರೆ ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣನೊಂದಿಗೆ ನೇರ ಸಂಬಂಧ ಹೊಂದುವುದಾಗಿದೆ. ಗೋಪಾಲ ತಾಪನಿ ಉಪನಿಷತ್ ಪ್ರಕಾರ ಭಗವಂತನು ತನ್ನ ಪಾದಕಮಲಗಳಲ್ಲಿರುವ ಸಾವಿರಾರು ದಳಗಳಲ್ಲಿ ಒಂದನ್ನು ತೋರಿಸಿದನು. ಅದರಲ್ಲಿ ಹೀಗೆ ಹೇಳಿದೆ, ಬ್ರಾಹ್ಮಣೋಸಾವ್ ಅನವರತಂ ಮೇ ಧ್ಯಾತ ಸ್ತುತ ಪರಾರ್ಧಾಂತೆ ಸೋಬದ್ಯುದ್ಧದ ಗೋಪವೇಶೋ ಮೇ ಪುರಸ್ತಾತ್ ಆವಿರ್ಬಭುವ. ಲಕ್ಷೋಪಲಕ್ಷ ವರ್ಷಗಳ ಕಾಲ ಧ್ಯಾನ ಮಾಡಿದ ಬ್ರಹ್ಮನಿಗೆ ಭಗವಂತನ ದಿವ್ಯ ಸ್ವರೂಪವೆಂದರೆ ಗೋಪವೇಶದ ಶ್ರೀಕೃಷ್ಣನೆಂದು ತಿಳಿಯಲು ಸಾಧ್ಯವಾಯಿತು.
ಬ್ರಹ್ಮನು ಹೀಗೆ ತನ್ನ ಅನುಭವವನ್ನು ಅವನ ಪ್ರಸಿದ್ಧ ಸ್ತೋತ್ರವಾದ ಬ್ರಹ್ಮ ಸಂಹಿತೆಯಲ್ಲಿ ದಾಖಲಿಸಿದನು. ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ ಎಂಬುದು ಆ ಪ್ರಸಿದ್ಧ ಸ್ತೋತ್ರವಾಗಿದೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ನೀವೇನ್ ಪ್ರಶ್ನೆ ಕೇಳ್ತಾ ಇದ್ದೀರ ಬ್ರಹ್ಮ ಸಂಹಿತೆ ಕೃಷ್ಣ. ಸೊ ಒಂದ್ ರೀತಿ ಆ ಆರಂಭದಲ್ಲೇ ಇದೆಲ್ಲ ಆಯ್ತು ಅನ್ಸುತ್ತೆ, ಮೊರಾರ್ಲೆಸ್ ಇದು. ಎನಿವೆ ಆರಂಭದಲ್ಲಾಯ್ತು ಒಂದ್ಸಲ, ಅದು ಎನಿವೆ ತುಂಬಾ ಹಿಂದೆ ಸಮಯ ಆಯ್ತು. ಲಕ್ಷೋಪಲಕ್ಷ ವರ್ಷಗಳ ಧ್ಯಾನ ಮಾಡಿದಾಗ ಬ್ರಹ್ಮನಿಗೆ ಭಗವಂತನ ದಿವ್ಯ ಸ್ವರೂಪ ಅಂದ್ರೆ ಗೋಪವೇಷದ ಶ್ರೀಕೃಷ್ಣ. ಯಾಕಂದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಅವರು ಮತ್ತೆ 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 ಹೇಳ್ತಾರೆ, ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಸೊ ಅವರು ಭಗವಂತನ ಶ್ರೀಕೃಷ್ಣನು ಆದಿಪುರುಷ ಆದಿಪುರುಷ ಆದಿಪುರುಷ. ರಾಮಾದಿಮೂರ್ತಿಷು ಕಲಾ ನಿಯಮೇನ ತಿಷ್ಟನ್ ನಾನಾವತಾರಮಕರೋದ್ ಭುವನೇಶು ಕಿಂತು ಕೃಷ್ಣ ಸ್ವಯಂ ಸಮಭವತ್ ಪರಮಃ ಪುಮಾನ್ಯೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಎಷ್ಟೋ ಭಗವಂತನ ರೂಪಗಳಿದೆ, ಆದರೆ ಗೋಪವೇಷ ಗೋಪಾಲನಾಗಿ ಅವರ ಅದ್ವೈತಮಚ್ಯುತಮನಾದಿಮನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನ ವಯವ್ವನಂ ಚ. ಮತ್ತೆ ಇನ್ನೊಂದು ಯಾವುದು ಕೃಷ್ಣಸ್ತು ಭಗವಾನ್ ಸೌಖ್ಯ ಭಾಗವತ. ಸೊ ಎನಿವೆ, ಸೊ ಅವರು ಇದು ಕೂಡ ಅವ್ರ ಸಾಕ್ಷಾತ್ಕಾರ ಆಯ್ತು. ಸೊ ಆಮೇಲೆ ಅವರು ಬ್ರಹ್ಮ ಸಂಹಿತೆಯನ್ನು ಅವರು ಬರೀತಾರೆ. ಸೊ ಎನಿವೆ ಇದೆಲ್ಲವೂ ದಿವ್ಯ ರೂಪಗಳೇ. ಗರ್ಭದ ಕಷಾಯ ವಿಷ್ಣು ಕೂಡ ಭಗವಂತ, ನಾರಾಯಣ ರೂಪ ಕೂಡ ವೈಕುಂಠ ಲೋಕದಲ್ಲಿ ಕೃಷ್ಣ, ಎಲ್ಲ ದಿವ್ಯ ರೂಪಗಳು. ಅದು ಭಗವಂತನೇ, ಕೃಷ್ಣನೇ, ಬೇರೆ ಅಲ್ಲ. ಅದ್ವೈತ ಭಗವಂತನ ಅಸಂಖ್ಯಾತ ಸ್ವಾಂಶ ರೂಪಗಳು. ಅವನು ಭಕ್ತರ ಸೇವೆಯನ್ನು ಕೂಡ ಅಂಗೀಕರಿಸಿದನು. ತನ್ನ ಚೆಲುವಾದ ನಗೆಯಿಂದ ಅವರ ಕ್ಲೇಶವನ್ನು ಪರಿಹರಿಸಿದನು. ಕರ್ಣಕುಂಡಲದಿಂದ ಅಲಂಕೃತನಾದ ಅವನ ಮುಖಬಿಂಬವು ತುಂಬಾ ಹರ್ಷದಾಯಕವಾಗಿತ್ತು, ಏಕೆಂದರೆ ಅದು ಅವನ ತುಟಿಗಳ ಕಾಂತಿ, ನಾಸಿಕಾ ಹಾಗೂ ಹುಬ್ಬುಗಳ ಸೊಗಸಿನಿಂದ ಕಣ್ಣು ಕೋರೈಸುವಂತಿತ್ತು. ಸೊ ಮೊದಲಿಗೆ ಬ್ರಹ್ಮದೇವರಿಗೆ ಅವರ ಪಾದಗಳನ್ನು ತೋರಿಸ್ತಾರೆ ಭಗವಂತನು. ಸೊ ನಾವು ಕೂಡ ಭಗವಂತನ ದರ್ಶನ ಮಾಡುವಾಗ, ಭಗವಂತನ ನಮಸ್ಕರಿಸುವಾಗ ಮೊದಲು ನಮ್ಮ ಮನಸ್ಸು ಭಗವಂತನ ಪಾದಗಳನ್ನು ನಾವು ನೋಡ್ತೇವೆ. ನಾವು ಆ ಪಾದಗಳಿಗೆ ನಾವು ನಮ್ಮ ಪ್ರಾರ್ಥನೆಗಳನ್ನು ಅರ್ಪಿಸುತ್ತೇವೆ. ಸೊ ನಂತರ ನಮ್ಮ ಭಗವಂತನ ಇದನ್ನು ದರ್ಶನ ಪಡಿಬಹುದು, ಭಗವಂತನ ಇದನ್ನು ಸುಂದರ ರೂಪವನ್ನು ನೋಡ್ಬೋದು. ಸೊ ಇಲ್ಲಿ ಹಾಗೆ ಬ್ರಹ್ಮದೇವರು ಕೂಡ ಅವ್ರ ಸಾಕ್ಷಾತ್ಕಾರ ಸ್ಥಿತಿಯಲ್ಲೂ ಕೂಡ ಭಗವಂತನ ಪಾದಗಳನ್ನು ನೋಡಿದ್ರು. ನಂತರ ಅವ್ರಿಗೆ ಭಗವಂತನ ಮುಖವನ್ನು ನೋಡ್ತಾ ಇದ್ದಾರೆ. ಸೊ ಯಾರಾದ್ರೂ ಓದಿ, ಇದು ಭಾವಾರ್ಥ ಬಹಳ ಚೆನ್ನಾಗಿ ಪ್ರಭುಪಾದ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಅವನ ಪಾಲಿಗೆ ತುಂಬಾ ಆಭಾರಿಯಾದದ್ದು. ಆಧ್ಯಾತ್ಮಿಕ ಚಟುವಟಿಕೆಗಳ ವಿಭಿನ್ನ ಕ್ಷೇತ್ರಗಳಲ್ಲಿ ಅನೇಕ ಆಧ್ಯಾತ್ಮಿಕವಾದಿಗಳಿದ್ದಾರೆ, ಆದರೆ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಅನನ್ಯವಾದುದು. ಭಕ್ತರು ತಾನು ಸಲ್ಲಿಸುವ ಸೇವೆಗೆ ಪ್ರತಿಯಾಗಿ ಭಗವಂತನಿಂದ ಏನನ್ನು ಕೇಳುವುದಿಲ್ಲ. ತುಂಬಾ ಅಪೇಕ್ಷಣೀಯವಾದ ಮುಕ್ತಿಯನ್ನು ಕೂಡ ಭಗವಂತನು ತಾನಾಗಿಯೇ ಕೊಡುವನೆಂದು ಹೇಳಿದರೂ ಭಕ್ತರು ಅದನ್ನು ನಿರಾಕರಿಸಿದ್ದಾರೆ. ಹಾಗಾಗಿ ಭಗವಂತನು ಭಕ್ತರಿಗೆ ಒಂದು ರೀತಿಯಲ್ಲಿ ಸಾಲಗಾರನಾಗಿದ್ದಾನೆ. ಅವನು ತನ್ನ ಶಾಶ್ವತ ಮೋಹಕ ಮಂದಸ್ಮಿತದಿಂದ ಭಕ್ತರ ಸೇವೆಯ ಪ್ರತಿಫಲವನ್ನು ಹಿಂದಿರುಗಿಸಲು ಪ್ರಯತ್ನಿಸಬಹುದು. ಭಕ್ತರು ಭಗವಂತನ ಮಂದಹಾಸಯುಕ್ತ ಮುಖದರ್ಶನದಿಂದ ಎಂದೆಂದಿಗೂ ಸಂತೃಪ್ತರಾಗುತ್ತಾರೆ ಮತ್ತು ಅವರು ಜೀವನ ಉತ್ಸಾಹಿಗಳಾಗಿರುತ್ತಾರೆ. ತನ್ನ ಭಕ್ತರು ಹೀಗೆ ಜೀವನ ಉತ್ಸಾಹಿಗಳಾದದ್ದನ್ನು ಕಂಡು ಭಗವಂತನು ತಾನೂ ಮತ್ತಷ್ಟು ತೃಪ್ತನಾಗುತ್ತಾನೆ. ಹೀಗಾಗಿ ಅಂತಹ ಸೇವೆಯ ಪ್ರತಿಸ್ಪಂದನ ಮತ್ತು ಸ್ವೀಕೃತಿಗಳಿಂದ ಭಕ್ತರು ಮತ್ತು ಭಗವಂತನ ನಡುವೆ ನಿರಂತರವಾದ ದಿವ್ಯ ಸ್ಪರ್ಧೆ ಏರ್ಪಡುತ್ತದೆ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಹೇಳ್ತಾರೆ, ಶುದ್ಧ ಭಕ್ತರಿಗೆ ಅವರಿಗೇನು ಆ ಭೌತಿಕ ಇಚ್ಛೆ ಇಲ್ಲ, ಅವರಿಗೆ ಅವರು ಕರ್ಮ ಜ್ಞಾನ ಇದರಿಂದ ದೂರವಿದ್ದಾರೆ. ಸೊ ನಮಗೆ ನಮ್ಮ ಭಕ್ತಿಯ ಹಂತದಲ್ಲಿ ಬಹಳ ಇದೆ ಕರ್ಮ. ನಮಗೆ ನಾವೇನ್ ಮಾಡೋದು, ಇದು ಫಲ ಬೇಕು ನಮ್ಗೆ. ಆ ಫಲ ಸಿಗ್ಲಿಲ್ಲ ಅಂದ್ರೆ ನಾವು ನಿರುತ್ಸಾಹಗಳಾಗುತ್ತೆ. ಮತ್ತೆ ಜ್ಞಾನ ಏನೋ ಒಂದು ಭೌತಿಕ ಇದೆ, ನಾವು ಭಗವಂತನನ್ನು ಕೂಡ ಜ್ಞಾನದ ಮೂಲಕ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು. ನಾವು ಈ ರೀತಿ ನಾವು ಇದ್ದೇವೆ. ನಾವು ಇದರ ಮೇಲೆ ಅವಲಂಬಿಸಿದೆ, ನಮ್ಮ ಭಕ್ತಿ ಇದರ ಮೇಲೆ ಅವಲಂಬಿಸಿದೆ. ಆದ್ರೆ ಶುದ್ಧ ಭಕ್ತರು ಈ ತರ ಏನು ಇಲ್ಲ, ಅವರಿಗೆ ಭೌತಿಕ ಇಚ್ಛೆಗಳಿಲ್ಲ. ಸೊ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ, ಅವರಿಗೆ ಒಂದು ರೀತಿ ಭಗವಂತನು ಅವರಿಗೆ ಸಾಲಗಾರನಾಗಿದ್ದಾನೆ. ಭಗವಂತನು ಹೇಳ್ತಾನೆ, ನಿಮ್ಮ ಭಕ್ತಿಯನ್ನು ನಾನು ತೀರಿಸ್ಲಿಕ್ಕಾಗೋದಿಲ್ಲ. ಗೋಪಿಕೆಯರಿಗೆ ಹೇಳೋದು ನಾವು ಕೇಳ್ತೀವಲ್ಲ. ಸೊ ಈ ರೀತಿ ಶುದ್ಧ ಭಕ್ತರೆಲ್ಲರಿಗೂ ಒಂದು ರೀತಿ ಒಂದು ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಇರ್ಬೋದು.
ಆದರೆ ಇದೆಲ್ಲ ದಿವ್ಯ ಲೆಕ್ಕಾಚಾರದಲ್ಲಿ, ಇದು ಭೌತಿಕ ಲೆಕ್ಕಾಚಾರದಲ್ಲ. ಸೊ ಭಗವಂತನು ಸಾಲಗಾರನಾಗುತ್ತಾನೆ ತನ್ನ ಭಕ್ತರಿಗೆ ಅವರ ಶುದ್ಧ ಭಕ್ತಿ ಸೇವೆಯಿಂದ. ಹಾಗೆ ಭಗವಂತನು ಅದನ್ನು ಹೇಗೆ ಪ್ರತಿ ಕೊಡ್ತಾನೆ ಅಂದ್ರೆ, ಅವನ ದಿವ್ಯ ಮೋಹಕ, ಶಾಶ್ವತ ಮೋಹಕ ಮಂದಸ್ಮಿತದಿಂದ ಭಕ್ತರ ಸೇವೆ ಪ್ರತಿಫಲವನ್ನು ಹಿಂದಿರುಗಿಸಲು ಪ್ರಯತ್ನಿಸಬಹುದು. ಸೊ ಎಲ್ಲ ಹೇಳ್ತಾರೆ. ಸೊ ಆ ರೀತಿ ಭಗವಂತನು ಅವರಿಗೆ ಸಂಪೂರ್ಣ ತೃಪ್ತಿಯನ್ನು, ಆನಂದವನ್ನು, ದಿವ್ಯ ಆನಂದವನ್ನು ಭಗವಂತನು ಕೊಡ್ತಾನೆ. ಮತ್ತೆ ಹೀಗೆ ಭಗವಂತನ ನೋಡಿದ ಮೇಲೆ ಶುದ್ಧ ಭಕ್ತರು ಮತ್ತೆ ಅವರು ಕೂಡ ಆನಂದ ಪಡಿತಾರೆ, ಅವರು ಕೂಡ ಉತ್ಸಾಹವಾಗ್ತಾರೆ ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸುವುದರಲ್ಲಿ. ಸೊ ಈ ರೀತಿ ಹೇಳ್ತಾರೆ, ಭಗವಂತನು ಮತ್ತೆ ಅವನ ಭಕ್ತರ ಮಧ್ಯೆ ಒಂದು ರೀತಿ ನಿರಂತರವಾದ ದಿವ್ಯ ಸ್ಪರ್ಧೆ ಏರ್ಪಡುತ್ತದೆ. ಹುರಾಹುರಿ ಅಂತ ಒಂದು ಕಡೆ ಏನೋ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಶ್ರೀ ಕೃಷ್ಣನ ನೋಡಿ ಗೋಪಿಕೆಯರು ತುಂಬಾ ಸಂತೋಷ ಆಗುತ್ತೆ ಅವ್ರಿಗೆ. ಸೊ ಅವರು ಅವರ ಸೌಂದರ್ಯ ಇನ್ನ ಹೆಚ್ಚಾಗುತ್ತೆ. ಮತ್ತೆ ಅವರ ಒಂದು ಸೌಂದರ್ಯವನ್ನು ನೋಡಿ, ಅವರ ಆನಂದವನ್ನು ನೋಡಿ ಕೃಷ್ಣನು ಇನ್ನ ಸುಂದರವಾಗ್ತಾರೆ. ಸೊ ಹೀಗೆ ಮತ್ತೆ ಕೃಷ್ಣನ ಇದು ನೋಡಿ ಅವರು ಮತ್ತೆ ಅವರು ಇನ್ನ ಇದಾಗ್ತಾರೆ. ಸೊ ಈಗ ಹೇಳ್ತಾರೆ, ಆಧ್ಯಾತ್ಮಿಕವಾಗಿ ಇದು ಬೆಳೆದುಕೊಂಡು ಹೋಗುತ್ತಂತೆ ಇದು. ಸೊ ಇದು ಆಧ್ಯಾತ್ಮಿಕವಾಗಿ ಇದೆಲ್ಲ ಇದು ಆಧ್ಯಾತ್ಮಿಕ ನೆಲೆಯಲ್ಲಿ ಇದೆಲ್ಲ ಚಟುವಟಿಕೆಗಳು. ಸೊ ಹಾಗೆ ಭಗವಂತನ ಭಕ್ತರು, ಸೊ ಅವರ ಮಧ್ಯೆ ಈ ರೀತಿಯ ಒಂದು ಆಧ್ಯಾತ್ಮಿಕ ವಿನಿಮಯ ಇದೆ. ಓ ನನ್ನ ಪ್ರಿಯ ವಿದುರನೇ, ಭಗವಂತನ ನಡುವು ಕದಂಬ ಪುಷ್ಪದ ಕೇಸರವನ್ನು ಹೋಲುವ ಪೀತಾಂಬರದಿಂದ ಆವೃತವಾಗಿತ್ತು. ಅದಕ್ಕೆ ಚೆನ್ನಾಗಿ ಅಲಂಕರಿಸಿದ ಕಟಿಸೂತ್ರವನ್ನು ಅಳವಡಿಸಲಾಗಿತ್ತು. ಅವನ ವಕ್ಷಸ್ಥಲವು ಶ್ರೀವತ್ಸ ಚಿಹ್ನೆಯಿಂದ ಮತ್ತು ಅಮೂಲ್ಯವಾದ ಕಂಠೀಹಾರದಿಂದ ಅಲಂಕೃತವಾಗಿತ್ತು. ಸೊ ನೆಕ್ಲೆಸ್ ಭಗವಂತನ ತುಂಬಾ ಬೆಲೆ ಬಾಳುವ ಇದು ಅಂತ ಹೇಳ್ತಾರೆ. ಕೌಸ್ತುಭ ಕೂಡ ಭಗವಂತನ ಒಂದು ಏನ್ ಹೇಳ್ತಾರೆ, ಅದು ಒಂದು ಆಭರಣ, ಅದು ಜ್ಯುವೆಲ್ಲೇ ಅಲ್ಲ ಕೌಸ್ತುಭ ಅಂದ್ರೆ. ಇಲ್ಲಾಂದ್ರೆ ಅದು ಕೇವಲ ಮಣಿನ ಕಡೆ ಲಾಕೆಟ್ ತರ ಏನದು ಮಾತಾಜಿ? ಕೌಸ್ತುಭ ಹಾರ ಪ್ರಭುಜಿ. ಹಾರ, ಅದು ಹಾರಾನೇ ಅಲ್ವಾ? ಓಕೆ, ಅದು ಕೂಡ ಹಾರಾನೇ ಕೌಸ್ತುಭ. ಆಕ್ಚುಲಿ ಇವ್ರು ಯಾರು ಹೇಳ್ತಾರೆ, ಅವ್ರ ಆಚಾರ್ಯರು ಅದರ ಅವತಾರ ಅಂತ ಹೇಳ್ತಾರಲ್ಲ, ಕುಲಶೇಖರ ಆಳ್ವಾರ, ಯಾರು ಕೌಸ್ತುಭ ಅದರದೇ ಅವತಾರ ಅಂತ ಕೂಡ ಹೇಳ್ತಾರೆ. ಭಗವಂತನ ಎಲ್ಲ ಅವನ ಇದು ಪ್ರತಿಯೊಂದು ಕೂಡ ಅವನ ಆಭರಣಗಳು, ಅವನ ಇದೆಲ್ಲ ಕೂಡ ಎಲ್ಲ ಶುದ್ಧ ಭಕ್ತರು ಎಲ್ಲರೂ ಆಳ್ವಾರ ಪ್ರಾರಂಭದಲ್ಲಿ. ಚಂದನ ವೃಕ್ಷವು ಸುಗಂಧ ಪುಷ್ಪಗಳಿಂದ ಮತ್ತು ರೆಂಬೆಗಳಿಂದ ಅಲಂಕೃತವಾಗಿರುವಂತೆ ಭಗವಂತನ ಶರೀರವು ಅಮೂಲ್ಯ ರತ್ನಗಳಿಂದಲೂ ಮುತ್ತುಗಳಿಂದಲೂ ಅಲಂಕೃತವಾಗಿತ್ತು. ಅವನು ಸ್ವಯಂ ಸ್ಥಿತವಾದ ವೃಕ್ಷ, ಬ್ರಹ್ಮಾಂಡದ ಉಳಿದೆಲ್ಲವರ ಪ್ರಭು. ಚಂದನ ವೃಕ್ಷವು ಹೇಗೆ ಸರ್ಪಗಳಿಂದ ಆವೃತವಾಗಿರುವುದೋ ಹಾಗೆಯೇ ಭಗವಂತನ ಶರೀರವು ಅನಂತನ ಹೆಡೆಗಳಿಂದ ಆಚ್ಛಾದಿತವಾಗಿತ್ತು. ಓಕೆ, ಸ್ಯಾಂಡಲ್ವುಡ್ ಟ್ರೀ. ಸೊ ಚಂದನ ವೃಕ್ಷ, ಗಂಧ ಮರ. ಸೊ ಹೇಳ್ತಾರೆ, ಗಂಧದ ಮರದ ಹತ್ರ ತುಂಬಾ ಇದೆಲ್ಲ ಇರುತ್ತೆ, ನಾಗರಹಾವುಗಳು ಇರುತ್ತೆ ಅನ್ಸುತ್ತೆ. ಸೊ ಹೀಗೆ ಹೇಳ್ತಾ ಇದಾರೆ ಇಲ್ಲಿ, ಭಗವಂತನ ದೇಹ ಆ ರೀತಿ, ಅತಿ ಒಂದು ಚಂದನ ವೃಕ್ಷ ಇದ್ದಾಗೆ, ಗಂಧದ ಮರ ಇದ್ದಾಗೆ, ಅಷ್ಟು ಪರಿಮಳ, ಅಷ್ಟು ಸುಂದರವಾಗಿ ಎಲ್ಲ ಹೂಗಳು ಎಲ್ಲ ಇರೋ ರೀತಿಯಲ್ಲಿ. ಸೊ ಹೇಳ್ತಾರೆ, ಭಗವಂತನು ಹಾಗೆ ಗರ್ಭದಕ್ಷ ವಿಷ್ಣು ಅವ್ರು ಮಲಗಿರೋದು ಶೇಷನಾಗ, ಎಷ್ಟೋ ಎಡೆಗಳಿದೆ, ಎಷ್ಟೋ ತಲೆಗಳಿದ್ದು ಎಷ್ಟೋ ಹಾವುಗಳಿರೋ ರೀತಿ. ಸೊ ಹೇಳ್ತಾರೆ, ಹಾಗೆ ಭಗವಂತನ ದಿವ್ಯ ಸೌಂದರ್ಯ. ಸೊ ಹಾಗೆ ಅಂತ ಹೇಳ್ತಕ್ಕ ಕಾಣಿಸ್ತಾ ಇದೆ. ಇಲ್ಲಿ ಶ್ಲೋಕದಲ್ಲಿ ಅವ್ಯಕ್ತ ಮೂಲಂ ಅಂತ ಒಂದು ಪದ ಉಪಯೋಗಿಸಿದ್ರು. ಅದಕ್ಕೆ ಪ್ರಭುಪಾದರ ಭಾವಾರ್ಥದಲ್ಲಿ ಅವ್ಯಕ್ತ ಮೂಲಂ ಎಂಬ ಪದವು ಇಲ್ಲಿ ಗಮನಾರ್ಹವಾಗಿವೆ. ಸಾಮಾನ್ಯವಾಗಿ ಯಾರೊಬ್ಬನು ಮರದ ಬೇರನ್ನು ಕಾಣಲಾಗುವುದಿಲ್ಲ. ಭಗವಂತನಿಗೆ ಸಂಬಂಧಿಸಿದಂತೆ ಅವನೇ ಸ್ವಯಂ ಮೂಲವಾಗಿದ್ದಾನೆ, ಏಕೆಂದರೆ ಅವನ ಅಸ್ತಿತ್ವಕ್ಕೆ ಅವನನ್ನುಳಿದು ಬೇರಾವ ಕಾರಣವೂ ಇಲ್ಲ. ವೇದಗಳಲ್ಲಿ ಭಗವಂತನನ್ನು ಸ್ವಾಶ್ರಯಾಶ್ರಯ ಎಂದು ಹೇಳಿದೆ. ಅವನಿಗೆ ಅವನೇ ಆಶ್ರಯ, ಅವನಿಗೆ ಬೇರಾವ ಆಶ್ರಯವೂ ಇಲ್ಲ. ಆದ್ದರಿಂದ ಅವ್ಯಕ್ತ ಎಂದರೆ ಸ್ವಯಂ ಪರಮ ಪುರುಷನೇ ಹೊರತು ಬೇರಾರೂ ಅಲ್ಲ. ಅನಾದಿರ್ ಆದಿರ್ ಗೋವಿಂದ. ಮಹಾಪರ್ವತದಂತೆ ಭಗವಂತನು ಎಲ್ಲ ಚರಾಚರ ಜೀವಿಗಳ ನೆಲೆಯಾಗಿ ನಿಲ್ಲುತ್ತಾನೆ.
ಅವನು ಸರ್ಪಗಳ ಮಿತ್ರ, ಏಕೆಂದರೆ ಅನಂತನು ಅವನ ಸ್ನೇಹಿತ. ಪರ್ವತಕ್ಕೆ ಸಾವಿರಾರು ಸ್ವರ್ಣ ಶಿಖರಗಳಿರುವಂತೆ ಭಗವಂತನು ಅನಂತನಾಗನ ಸಾವಿರಾರು ಸ್ವರ್ಣ ಕಿರೀಟಗಳಿಂದ ಕೂಡಿದ ಹೆಡೆಗಳೊಂದಿಗೆ ಕಾಣಿಸಿದನು. ಹೇಗೆ ಪರ್ವತವು ಕೆಲವೊಮ್ಮೆ ರತ್ನಭರಿತವಾಗಿರುವುದೋ ಹಾಗೆ ಅವನ ದಿವ್ಯ ಶರೀರವು ಅಮೂಲ್ಯ ರತ್ನಗಳಿಂದ ಪೂರ್ಣಾಲಂಕೃತವಾಗಿತ್ತು. ಹೇಗೆ ಕೆಲವೇಳೆ ಪರ್ವತವು ಸಮುದ್ರದಲ್ಲಿ ಮುಳುಗಿ ಹೋಗುವುದೋ ಹಾಗೆ ಭಗವಂತನು ಕೆಲವೇಳೆ ಪ್ರಳಯ ಜಲದಿಯಲ್ಲಿ ಮುಳುಗಿರುತ್ತಾನೆ. ಸೊ ಎನಿವೆ, ಸೊ ಇದರ ದಿವ್ಯ ಆಭರಣಗಳಿದೆ. ಆದರೂ ಭಗವಂತನ ಬಗ್ಗೆ ಹೇಳೋದು ಹೇಗಂದ್ರೆ, ಅವನಿಗೆ ಮೇಲೆ ಅದು ಆಭರಣಗಳಿರೋದ್ರಿಂದ ಅವು ಕೂಡ ಅಷ್ಟು ಸುಂದರವಾಗಿದೆ. ಸೊ ಒಂದು ರೀತಿ ಆಭರಣಗಳಿಂದ ಅವನು ಸುಂದರವಾಗ್ತಾನೆ ಅಂತಲ್ಲ, ಸೊ ಅವನ ಇದೆ ಸ್ವಯಂ ಅವನ ಅಸ್ತಿತ್ವ ಹಾಗೆ. ಸೊ ಅವನೇ ಸುಂದರವಾಗಿದ್ದಾನೆ. ಇನ್ನ ಅವನ ಮೇಲಿರುವ ಆಭರಣಗಳು ಕೂಡ ಇನ್ನ ಹೆಚ್ಚು ಮಾಡುತ್ತೆ ಡೆಫಿನೆಟ್ಲಿ, ಆದ್ರೆ ಅದೇನು ಕಾರಣ ಅಲ್ಲ, ಅದು ಅವನು ಹಾಕೊಂಡಿರೋದ್ರಿಂದ ಮಾತ್ರ. ಸೊ ಯಾರು ಕೂಡ ತುಂಬಾ ಸುಂದರವಾಗಿ ಅಲಂಕಾರ ಮಾಡಿಬಿಟ್ರೆ ಸುಂದರವಾಗಿ ಕಾಣ್ತಾರೆ, ಯಾರು ಇಲ್ಲ ಅಂತಲ್ಲ. ಆಭರಣಗಳು ಇದು ಅದೆಲ್ಲ ಹಾಕೊಂಡ ವಸ್ತ್ರ ಆ ರೀತಿಯ ಇದು ಅದ್ರ ಭಗವಂತನಿಗೆ ಆಗಲ್ಲ. ಭಗವಂತನು ಸಹಜವಾಗಿ ಅವನ ಸೌಂದರ್ಯ ಇದೆ. ನಾವು ಈಗ ಇದು ಭಾಗವತ ಪೃಥು ಮಹಾರಾಜರ ಇದು ಕೂಡ ಕೇಳ್ತಾ ಇದ್ದೇವೆ. ಅಲ್ಲೂ ಕೂಡ ಅವರ ವಿವರಣೆ, ಅವರ ದೇಹದ ವಿವರಣೆ, ಅವರು ಕೂಡ ತುಂಬಾ ಸುಂದರವಾಗಿದ್ದರು ಹಾಗೆಲ್ಲ ನಾವು ಕೇಳ್ತಾ ಇದ್ದೇವೆ ವಿವರಣೆ. ಸೊ ಇಲ್ಲಿ ಗರ್ಭೋದಕಶಾಹಿ ವಿಷ್ಣು ಏನು ಹೇಳೋದೇನಿದೆ ಇಲ್ಲ. ಗರ್ಭೋದಕಶಾಹಿ ವಿಷ್ಣು ಅವರು ಶಕ್ತಿಯಾವೇಶ ಅವತಾರ. ಅವರು ಸೊ ಭಗವಂತನ ಶಕ್ತಿ ಪಡೋದ್ರಿಂದ ಅವರು ಕೂಡ ದಿವ್ಯ ರೂಪವನ್ನು ವ್ಯಕ್ತಪಡಿಸಿದ್ರು ಅವರು ಪೃಥು ಮಹಾರಾಜರು. ಸೊ ಹಾಗಿರುವಾಗಿನ ಗರ್ಭೋದಕಶಾಹಿ ವಿಷ್ಣು ತುಂಬಾ ಸುಂದರ ರೂಪ. ಆಕ್ಚುಲಿ ಹೇಳ್ತಾರೆ, ಈಗ ನಾವು ಶ್ರೀರಂಗಂ, ನೀವು ಕೆಲವು ಮಂದಿ ಹೋಗಿದ್ದೀರಾ, ಶ್ರೀರಂಗಂ ನೋಡಿರ್ತೀರಾ. ಸೊ ಶ್ರೀರಂಗನಾಥ ಅವರು ಗರ್ಭೋದಕಶಾಹಿ ವಿಷ್ಣುವಿನ ರೂಪ. ಮೊದಲಿಗೆ ಗರ್ಭೋದಕಶಾಹಿ ವಿಷ್ಣು ಬ್ರಹ್ಮದೇವರಿಗೆ ಅವರು ಇದು ಕೊಟ್ಟದ್ದು ಅಂತ ಹೇಳ್ತಾರೆ. ತನ್ನದೇ ಮೂರ್ತಿಯನ್ನು ಅವರು ಆಗ ಇವಾಗೇನು ರಂಗನಾಥ ದೇವಸ್ಥಾನದಲ್ಲಿ ನಾವು ನೋಡ್ತೇವೆ, ಆ ಶ್ರೀರಂಗನಾಥ ಆ ಮೂರ್ತಿ ಈ ಸೃಷ್ಟಿಯ ಆರಂಭದಲ್ಲಿ ಈ ಗರ್ಭೋದಕಶಾಹಿ ವಿಷ್ಣು ಬ್ರಹ್ಮದೇವರು ಕೊಟ್ಟರಂತೆ. ಸೊ ಹಾಗೆ ಮೊದಲಿಗೆ ಹೇಳ್ತಾರೆ, ಈ ರಂಗನಾಥ ಮೂರ್ತಿ ಈ ಬ್ರಹ್ಮಾಂಡದಲ್ಲಿ ಮೊದಲಿನ ಮೂರ್ತಿ ಅಂತ ಕೂಡ ಹೇಳ್ತಾರೆ. ಬೇರೆ ಮೂರ್ತಿಗಳೆಲ್ಲ ಇದೆ ನಮ್ಮ ಎಷ್ಟೋ ಭಗವಂತನ ಅರ್ಚಾ ವಿಗ್ರಹಗಳು, ಆದ್ರೆ ಮೊದಲಿಗೆ ಈ ಬ್ರಹ್ಮನ ಸಮಯದಲ್ಲಿ ಬ್ರಹ್ಮದೇವರಿಗೆ ಭಗವಂತನ ಕೊಟ್ಟಿದ್ದು ಈ ಗರ್ಭೋದಕಶಾಹಿ ವಿಷ್ಣು ಅವರೇ ಕೊಟ್ಟದ್ದು, ತನ್ನ ವಿಸ್ತರಣೆಯಾದ ಈ ರಂಗನಾಥನ್ನು ಕೊಟ್ಟದ್ದು ಅಂತ ಹೇಳ್ತಾರೆ. ಸೊ ಅವರ ಸೌಂದರ್ಯದ ವಿವರಣೆ ಇಲ್ಲಿ ನಾವು ಕೇಳ್ತಾ ಇದ್ದೇವೆ. ಬ್ರಹ್ಮನು ಭಗವಂತನನ್ನು ಪರ್ವತ ರೂಪದಲ್ಲಿ ಕಾಣುತ್ತಾ ಅವನೇ ದೇವೋತ್ತಮ ಪುರುಷನಾದ ಹರಿ ಎಂಬ ತೀರ್ಮಾನಕ್ಕೆ ಬಂದನು. ಅವನ ವಕ್ಷಸ್ಥಲದ ಮೇಲಿನ ಪುಷ್ಪಹಾರವು ಮಧುರ ಗೀತಗಳಲ್ಲಿರುವ ವೈದಿಕ ಜ್ಞಾನದೊಂದಿಗೆ ಅವನನ್ನು ವೈಭವೀಕರಿಸುವುದನ್ನು ಬ್ರಹ್ಮನು ಕಂಡನು. ನೋಡುವುದಕ್ಕೆ ಅದು ಬಹಳ ಸುಂದರವಾಗಿತ್ತು. ಅವನು ಯುದ್ಧ ಸಮಯದಲ್ಲಿ ಸುದರ್ಶನ ಚಕ್ರದಿಂದ ರಕ್ಷಣೆಯನ್ನು ಪಡೆದಿದ್ದನು. ಸೂರ್ಯ, ಚಂದ್ರ, ವಾಯು, ಅಗ್ನಿ ಮೊದಲಾದವರು ಕೂಡ ಅವನನ್ನು ಸಮೀಪಿಸಲಾಗಲಿಲ್ಲ. ಬ್ರಹ್ಮಾಂಡದ ನಿಯತಿಕರ್ತನಾದ ಬ್ರಹ್ಮನು ಭಗವಂತನನ್ನು ಹಾಗೆ ನೋಡಿ ಏಕಕಾಲದಲ್ಲಿ ಸೃಷ್ಟಿಯ ಕಡೆ ಗಮನ ಹರಿಸಿದನು. ಭಗವಾನ್ ವಿಷ್ಣುವಿನ ನಾಭಿಯಲ್ಲಿ ಸರೋವರ, ಕಮಲ ಪುಷ್ಪ, ಪ್ರಳಯ ಜಲದಿ, ಶುಷ್ಕವಾಯು ಮತ್ತು ಆಕಾಶಗಳನ್ನು ನೋಡಿದನು. ಅವೆಲ್ಲವೂ ಅವನಿಗೆ ಗೋಚರವಾದವು. ಸೊ ಬ್ರಹ್ಮದೇವರು ಇಲ್ಲಿ ಹೇಳ್ತಾ ಇರೋದು, ಅವರ ಒಂದು ಉದ್ದೇಶ ಇತ್ತು, ನನ್ನ ಕರ್ತವ್ಯ ಏನು, ನಾನೇನ್ ಮಾಡ್ಬೇಕು. ಸೊ ಅವ್ರಿಗೆ ಆ ಧ್ಯಾನದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ನಾವು ಸೃಷ್ಟಿ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಹಾಗೆ ಅವರು ಭಗವಂತನನ್ನು ಪ್ರಾರ್ಥಿಸುತ್ತಾರೆ. ಭಗವಂತನನ್ನು ಪ್ರಾರ್ಥಿಸಿದ ಮೇಲೆ ಮತ್ತೆ ಅವರಿಗೆ ಬೇಕಾದ ಬುದ್ಧಿ, ಬೇಕಾದ ಎಲ್ಲ ಸ್ಫೂರ್ತಿ ಎಲ್ಲ ಅವರಿಗೆ ಸಿಗುತ್ತೆ ಅವರಿಗೆ. ಸೊ ನೆಕ್ಸ್ಟ್ ಬರೋ ಅಧ್ಯಾಯದಲ್ಲಿ ಭಗವಂತನಿಗೆ ಅವರು ಪ್ರಾರ್ಥಿಸುವ ಸ್ತುತಿಗಳಿದೆ. ಬ್ರಹ್ಮನು ಹಾಗೆ ರಜೋಗುಣ ಭರಿತನಾಗಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಲು ಮನಸ್ಸು ಮಾಡಿದನು. ದೇವೋತ್ತಮ ಪುರುಷನ ಸೂಚನೆಯಂತೆ ಸೃಷ್ಟಿಯ 5 ಕಾರಣಗಳನ್ನು ಕಂಡ ಮೇಲೆ ಅವನು ತನ್ನ ಸೃಷ್ಟಿಶೀಲತೆಯ ಹಾದಿಯಲ್ಲಿ ಗೌರವ ಪ್ರಣಾಮಗಳನ್ನು ಸಲ್ಲಿಸಲು ಮೊದಲು ಮಾಡಿದನು. ಶ್ರೀಲ ಪ್ರಭುಪಾದರ ಭಾವಾರ್ಥ ಹೀಗಿದೆ: ಒಬ್ಬನು ರಜೋಗುಣಕ್ಕೆ ವಶನಾಗಿದ್ದರು, ಯಾಕಂದ್ರೆ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ನಾವು ರಜೋಗುಣ, ತಮೋಗುಣ ಕೂಡ ಇದೆ ನಮಗೆ ಕಲಿಯುಗದಲ್ಲಿ. ಇಲ್ಲಾಂದ್ರೆ ರಜೋಗುಣ, ಭೌತಿಕ ಜಗತ್ತು ಅಂದ್ರೆ ಚಟುವಟಿಕೆ ಅಂದ್ರೆ ರಜೋಗುಣ.
ಒಬ್ಬನು ರಜೋಗುಣಕ್ಕೆ ವಶವಾಗಿದ್ದರು ಜಗತ್ತಿನಲ್ಲಿ ಏನನ್ನಾದರೂ ಸೃಷ್ಟಿಸಬೇಕಾದರೆ ಅದಕ್ಕೆ ತಕ್ಕ ಶಕ್ತಿಯನ್ನು ಪಡೆಯಲು ಪರಮಪುರುಷನ ಆಶ್ರಯವನ್ನು ಪಡೆಯಲೇಬೇಕು. ಯಾವುದೇ ಪ್ರಯತ್ನವು ಸಫಲವಾಗಬೇಕೆಂದರೆ ಇರುವ ಮಾರ್ಗ ಇದೊಂದೇ. ಸೊ ಮಾಡ್ತಾ ಇದ್ದಾರೆ ವಿಜ್ಞಾನಿಗಳು. ಇವತ್ತಿನ 20ನೇ ಶತಮಾನ 21ನೇ ಶತಮಾನ ನಾವು ವ್ಯಕ್ತಿಗಳು ಭಗವಂತನ ಬೇಡ, ನಾವೇ ಎಲ್ಲ ಕಂಡುಹಿಡಿಯೋಣ, ನಾವೇ ಎಲ್ಲ ತುಂಬಾ ಭೌತಿಕ ಪ್ರಗತಿಯನ್ನು ಸಾಧಿಸೋಣ. ಆದರೆ ಅದು ಸಫಲವಾಗಬೇಕು ಅಂದರೆ ಅದು ನಾವು ಭಗವಂತನ ಆಶ್ರಯಿಸಿ ಮಾಡಬೇಕು. ಮಾಡಿ, ತೊಂದರೆ ಇಲ್ಲ, ರಜೋಗುಣದಲ್ಲಿ ಮಾಡ್ಬೋದು, ಸುಶೀಲ ಪ್ರೊಪರೇಟರ್ ಮಾಡಿ, ಪ್ರಯತ್ನ ಮಾಡಿ. ಆದರೆ ಪರಮಪುರುಷನ ಆಶ್ರಯವನ್ನು ಪಡೆದು ಮಾಡಿದ್ರೆ ಅದು ಸಫಲವಾಗಿ. ಇಲ್ಲಾಂದ್ರೆ ಏನೋ ಆಗುತ್ತೆ, ಒಂದು ಮಾಡಕ್ ಹೋಗಿ ಇನ್ನೊಂದೇನೋ ತೊಂದರೆ ಬರುತ್ತೆ. ಅಲ್ಲಿ ಇನ್ನೊಂದು ನೋಡಿ, ಭಗವಂತನ ಆಶ್ರಯಿಸದೆ ಮಾಡಿದ ಎಲ್ಲ ವಿಜ್ಞಾನಿಗಳ ಚಟುವಟಿಕೆಗಳು ಎಲ್ಲ ಪರಿಸರ ಮಾಲಿನ್ಯ, ನೀರು, ಗಾಳಿ, ಎಲ್ಲ ಭೂಮಿ ಎಲ್ಲವೂ ಕೂಡ ನಾಶ ಆಗ್ತಾ ಇದೆ. ಸೊ ಹಾಗೆ ಭಗವಂತನನ್ನು ನಾವು ಆಶ್ರಯಿಸಿ ಏನಾದ್ರೂ ಈ ಚಟುವಟಿಕೆಗಳು ಮಾಡಿದ್ರು ಕೂಡ ಆಗ ಭಗವಂತನು ಅದನ್ನು ಸರಿಪಡಿಸ್ತಾನೆ. ಭಗವಂತನು ಸರಿಯಾದ ರೀತಿ ಬುದ್ಧಿಯನ್ನು ಕೊಡ್ತಾನೆ. ಅದು ನಾಶವಾಗದೇ ಇರೋ ರೀತಿಯಲ್ಲಿ ಭಗವಂತನು ಮಾಡಿ. ಇಲ್ಲ ಅಂದ್ರೆ ನಾವು ಸ್ವಪ್ರಯತ್ನದಿಂದ ನಮ್ಮ ಬುದ್ಧಿ ಇದೆ, ನಮ್ಮ ಶಕ್ತಿ ಇದೆ, ಭಗವಂತನೇ ಯಾಕೆ ಬೇಕು, ನಾನು ಶೋಧಿಸುತ್ತೇನೆ, ನಾನು ನನ್ನ ಒಂದು ಶಕ್ತಿಯಿಂದ ನನ್ನ ಬುದ್ಧಿಯಿಂದ ಇದು ಸಾಧ್ಯ ಆಗುತ್ತೆ. ನಾಸ್ತಿಕ ಜನರು, ವಿಜ್ಞಾನಿಗಳು ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಹಾಗೆ ಮಾಡ್ತಾ ಇದ್ರೆ ಕೊನೆಗೆ ತಾತ್ಕಾಲಿಕವಾಗಿ ಓಕೆ, ಆದ್ರೆ ಕೊನೆಗೆ ಅದೆಲ್ಲವೂ ಕೂಡ ಅದು ಇನ್ನೇನೋ ಆಗುತ್ತೆ. ಅದರಿಂದ ಶಿಲ ಪ್ರಭುಪಾದರು ಹೇಳ್ತಾ ಇರೋದು ತೊಂದರೆ ಇಲ್ಲ, ರಜೋಗುಣಕ್ಕೆ ವಶನಾಗಿದ್ದು ತೊಂದರೆ ಇಲ್ಲ, ನೀವು ಭಗವಂತ ಪರಮಪುರುಷನ ಆಶ್ರಯಿಸಿ ನೀವು ಮಾಡಿ ಅಂತ. ಇಲ್ಲ ಅಂದ್ರೆ ಸಿಗುತ್ತೆ ಏನೋ ತಾತ್ಕಾಲಿಕ ಒಂದು ಕೆಲವು ಸಮಯ, ಕೆಲವು ವರ್ಷಗಳು, ಕೆಲವು ದಶಕಗಳು, ಓಕೆ, 1-2 ಶತಮಾನಗಳು ಅಂತ ಹೇಳ್ಬೋದು. ಅದರ ನಂತರ ಎಲ್ಲವೂ ಕೂಡ ಎಲ್ಲ ನಿರ್ನಾಮ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ಗರ್ಭೋದಕ ಶಾಹಿ ವಿಷ್ಣುವಿನಿಂದ ಬ್ರಹ್ಮನ ಅವತರಣ ಎಂಬ 8ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ. ಸೊ ಯಾರಾದ್ರೂ ಏನಾದ್ರೂ ಹೇಳ್ಬೇಕು ಅಂದ್ರೆ, ಏನಾದ್ರೂ ಚರ್ಚೆ ಮಾಡ್ಬೇಕು ಅಂದ್ರೆ? ಪ್ರಭುಜಿ, ನೀವು ಓಪನ್ ಬುಕ್ ಅಸೆಸ್ಮೆಂಟ್ ಅಂತ ಕೊಟ್ಟಿದ್ದೀರಲ್ವಾ, ಎಲ್ಲಿಗೆ ಕಳಿಸ್ಬೇಕು ಪ್ರಭುಜಿ? ಆಕ್ಚುಲಿ ನಾನು ಇದೊಂದು ಮೇಲ್, ಅದೇ ಇನ್ನೊಂದು ಇದೆ ಡ್ರೈವ್, ಅದರದ್ದು ಕಳಿಸ್ತೀನಿ ಅನ್ಕೊಳ್ತೇನೆ ಮಾತಾಜಿ. ಆ ಮೇಲ್ ಐಡಿ ನಾನು ಕಳಿಸಿದ್ದೇನೆ ನಿಮ್ಮ ಇಮೇಲ್. ನನ್ನ ಪರ್ಸನಲ್ ಐಡಿ ಅದು ಬೇಡ ಅನ್ಸುತ್ತೆ. ಪರ್ಸನಲ್ ಐಡಿ ಅಂದ್ರೆ ಅದು ಬೇರೆದಕ್ಕೆಲ್ಲ ಕನೆಕ್ಟೆಡ್ ಇದೆ, ಅದು ಅಕೌಂಟ್ಸ್ ಇದು ಅದು ಎಲ್ಲ. ಸೊ ಅದಕ್ಕಿಂತ ಬೆಟರ್ ಇಲ್ಲಿ ಯಾರು ಕಳ್ಸಿದ್ರೆ ಬಿಟ್ಬಿಡಿ, ಅದು 1-2 ಬಂದಿದೆ ನಂಗೆ ಆಗ್ಲೇ, ಬಿಟ್ಬಿಡಿ. ಈಗ ಬೇರೆಯವ್ರೆಲ್ಲ ಕಳ್ಸೋ, ನೀವು ಸ್ವಲ್ಪ ವೆಯ್ಟ್ ಮಾಡಿ, ನಾನು ಅದು ಪೋಸ್ಟ್ ಮಾಡ್ತೀನಿ. ಇನ್ನೊಂದು ಇಮೇಲ್ ಐಡಿ ಬೆಟರ್ ಅನ್ಕೊಳ್ತೇನೆ. ನಮ್ಮ ಕನ್ನಡ ಡಿಪಾರ್ಟ್ಮೆಂಟಿಗೆ ಇದು ಝೂಮ್ ಲಿಂಕ್ಗೆಲ್ಲ ಒಂದು ಇಮೇಲ್ ಐಡಿ ಜನರೇಟ್ ಮಾಡಿದ್ದಾರೆ, ಅದು ಬೆಟರ್ ಇರುತ್ತೆ ಎಲ್ಲ ಇದಕ್ಕೆಲ್ಲ. ನಮ್ದು ಹಳೆ ಇಮೇಲ್ ಕಳಿಸಿ ಪ್ರಭುಜಿ, ನಾವು ಕಾಯ್ತಾ ಇದ್ದೇವೆ ನಿಮ್ಮ ಕಳಿಸಿ ಮಾತಾಡಿ, ಯಾವ ಮೇಲಿಗೆ ಹಾಕ್ಬೇಕು ಅಂತ. ಪುನಃ ಕಳಿಸ್ಬೇಕಾ ಪ್ರಭುಜಿ? ಇಲ್ಲ, ನೀವು ಕಳ್ಸಿರೋ ಬಿಟ್ಬಿಡಿ, ಆಗ್ಲೇ ಬಿಟ್ಬಿಡಿ, ನೀವು ಯೋಚನೆ ಮಾಡ್ಬಿಡಿ. ಕಳಿಸದೇ ಇರೋರು ದಯವಿಟ್ಟು ನೋಡಿ, ಹೊಸ ಇಮೇಲ್ ಐಡಿ ಕಳಿಸ್ತೀನಿ, ಅದನ್ನ ಪೋಸ್ಟ್ ಮಾಡ್ತೀನಿ. ನೀವು ಕಳಿಸಿದ ಮೇಲೆ ನಾವು ಕಳಿಸ್ತೇವೆ ಪ್ರಭುಜಿ. ಮಾತಾಜಿ ಆಗಲಿ. ಥ್ಯಾಂಕ್ ಯು ಪ್ರಭುಜಿ. ಪ್ರಭುಜಿ, ಸೃಷ್ಟಿ 5 ಕಾರಣಗಳು ಕಂಡ ಮೇಲೆ ಯಾವ್ದು ಪೂಜೆ? ಹಿಂದಿನ ಶ್ಲೋಕ ಏನೋ ಹೇಳಿದ್ರಲ್ಲ, ಏನೇನ್ ನೋಡಿದ್ರು ಅಂತ, ಅದೇನಾ ಅಂತ ನೋಡಿ ಇಲ್ಲಿ. ಅಲ್ಲ, ಅದು ಬೇರೆ ಮತ್ತೆ ಪ್ರಭುಜಿ. ಭಗವಾನ್ ವಿಷ್ಣು ನಾಭಿಯಲ್ಲಿ ಸರೋವರ, ಕಮಲ ಪುಷ್ಪ, ಪ್ರಳಯ ಜಲದಿ, ಶುಷ್ಕವಾಯು ಮತ್ತು ಆಕಾಶಗಳನ್ನು ನೋಡಿದನು. ಅವೇನಾ ಏನು ಹೇಗೆ? ಇಲ್ಲ, ಅದು ಆತರ ಇಲ್ಲ. ಇಲ್ಲಿ ಯಾವ್ದಿದು ನಮ್ಮ ಭಾಗವತ್ ಸುಬೋಧಿನಿ 32ನೇ ಶ್ಲೋಕದ್ದು ಹೇಳ್ತಾ ಇರೋದು ಇದೆ ಅಂತ ಹೇಳ್ತಾ, ಇಂಗ್ರೀಡಿಯೆಂಟ್ಸ್ ಫಾರ್ ಕ್ರಿಯೇಷನ್ ಅಂತ ಇಲ್ಲಿ ಹೇಳ್ತಾ ಇದೆ. ಓಕೆ, ಇಂಗ್ರೀಡಿಯೆಂಟ್ಸ್ ಆಫ್ ಕ್ರಿಯೇಷನ್ ಫಾರ್ ಕ್ರಿಯೇಷನ್ ಅಂತ ಕೊಡ್ತಾರೆ, ಇದೇನಾ? himself for devastating water, flying air and the sky. ನೀರು, ಗಾಳಿ, ಆಕಾಶ ಇದೆ. ಮತ್ತೆ ಇದು ಎಲ್ಲ ಲೋಕಗಳು ಅದರೊಳಗೆ ತಯಾರಾಗೋದು, ಆ ಲೋಟಸ್ ಸ್ಟೆಮ್ ಒಳಗೆ, ಇದರಲ್ಲಿ ಭಗವಂತನ ಕಮಲನ ನಾಭಿ ಒಳಗೆ.
ಮತ್ತೆ ತಾನು ಕೂಡ ಅಂದ್ರೆ ಪರಮಾತ್ಮ ಹಿಮ್ಸೆಲ್ಫ್, ಆತ್ಮ ಪರಮಾತ್ಮ ಹಿಂಗೇನ ತಗೊಳ್ಬೇಕು ತನ್ನನ್ನ ಅಂದ್ರೆ ಅವರು ದೇವರನ್ನ ಇಲ್ಲಿ ಕಾರಣ ಇದು ಯಾವ್ದು? ಅಂದ್ರೆ ಒಂದು ಭಗವಾನ್ ವಿಷ್ಣು ನಾಭಿಯಲ್ಲಿ ಇರುವ ಸರೋವರ ಲೋಟಸ್ ಇನ್ ದ ಲಾರ್ಡ್ಸ್ ಲೆವೆಲ್. ಲೋಟಸ್ ಇಲ್ಲಿ ಇಂಗ್ಲಿಷ್ ನಲ್ಲಿ ನಾಭಿಯಲ್ಲಿ ಸರೋವರ, ಇಂಗ್ಲಿಷ್ ನಲ್ಲಿ ಲೇಕ್ ಇನ್ ಲಾರ್ಡ್ ವಿಷ್ಣು ನೇವೆಲ್. ಓಕೆ, ಅಂಡ್ ದ ಲೋಟಸ್. ಅದೇ ಇದರಲ್ಲಿ ಇದೆಯಲ್ಲ ಸುಬೋಧಿನಲ್ಲಿ ಲೋಟಸ್ ಇನ್ ಲಾರ್ಡ್ಸ್ ಲೆವೆಲ್ ಅಂಡ್ ಹಿಮ್ಸೆಲ್ಫ್ ಡಿವಾಸ್ಟೇಟಿಂಗ್ ವಾಟರ್, ಡ್ರೈಯಿಂಗ್ ಏರ್ ಅಂಡ್ ಸ್ಕೈ. 3 ಇದಾಯ್ತು. ಇದನ್ನೆಲ್ಲ ಓದಿದ್ರೆ ನಾವ್ ಎಲ್ಲಿದ್ದೀವಿ ಅಂತ ಗೊತ್ತಾಗೋದಿಲ್ಲಲ್ಲ ಪ್ರಭುಜಿ. ಮಾತಾಜಿ ಸದ್ಯ ಇಲ್ಲೇ ಇದೆ. ಇದು ಓದ್ವಿ ನಾವ್ ಎಲ್ಲಿದ್ದೇವೆ ಅಂತ ಗೊತ್ತಾಗುದಿಲ್ಲ ಅಂತವರಿಗೆ. ಅಲ್ಲ ಅಂದ್ರೆ ಈ ತರ ಇಷ್ಟೊಂದು ಇದಿದ್ರೆ ಅಂದ್ರೆ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಅದನ್ನ ಅರ್ಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಕೇಳಿ ಓದಿದ್ದೆ ಮುತ್ತು ರತ್ನ ಅದು ಇದು ಎಲ್ಲಿ ಒಂದಕ್ಕೊಂದು ಟ್ಯಾಲಿ. ಅಲ್ಲ, ಎನಿವೆ ಅವರು ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಅವ್ರಿಗೆ, ಬ್ರಹ್ಮದೇವರಿಗೆ ಭಗವಂತನ ದಿವ್ಯ ರೂಪವನ್ನು ನೋಡ್ತಾರೆ. ಅವರು ಅವ್ರ ಆದಿಶೇಷದ ಮೇಲೆ ಇರುವುದು ಕೂಡ ನೋಡ್ತಾರೆ, ಅವ್ರು ಕಾಣ್ತಾರೆ. ಪ್ರತಿ ಬ್ರಹ್ಮಾಂಡದಲ್ಲೂ ಹಾಗೆ ಭಗವಂತನ ಗರ್ಭದಕ್ಷ ವಿಷ್ಣು ರೂಪ ಇದೆ. ಅವ್ರ ಅನಂತಶೇಷದ ಮೇಲೆ ಅವರು ಮಲಗಿರುವ ರೂಪ ಅದು. ನನಗೆ ತಿಳಿಯುವ ಮಟ್ಟಿಗೆ ಎಲ್ಲ ಬ್ರಹ್ಮಾಂಡಗಳು ಇದೇ ರೀತಿ ಗರ್ಭದಕ್ಷ ವಿಷ್ಣು ಎಲ್ಲ ಬ್ರಹ್ಮಾಂಡದಲ್ಲೂ ಇದ್ದಾರೆ. ಇದೇ ರೀತಿ ಅವರ ಅಸ್ತಿತ್ವ ಇದೆ. ಅಲ್ಲಿ ಅನಂತಶೇಷನ ಒಂದು ವಿಸ್ತರಣೆ ಇದ್ದು ಅವರ ಮೇಲೆ ಅವರು ಮಲಗೋದು. ಅಲ್ಲಿ ಗರ್ಭೋದಕ ವಿಷ್ಣುವಿಂದ ಅವರ ಇದರ ಬೆವರಿನಿಂದನೇ ಗರ್ಭೋದಕ ಸಮುದ್ರ ಬರೋದು ಅದೆಲ್ಲ. ಸೊ ಈಗ ಗರ್ಭೋದಕ್ಷ ವಿಷ್ಣು ವಿವರಣೆ. ಸೊ ಭಗವಂತನ ಎಲ್ಲಿದ್ರು ಕೂಡ ಅವನು ಗರ್ಭೋದಕ್ಷ ವಿಷ್ಣು ರೂಪದಲ್ಲಿರ್ಲಿ, ಅವನು ಮಹಾವಿಷ್ಣು ರೂಪದಲ್ಲಿರ್ಲಿ, ಅವನು ಕ್ಷೀರೋದಕಶಾಹಿ ವಿಷ್ಣು ರೂಪದಲ್ಲಿರ್ಲಿ, ಅವನು ದಿವ್ಯ ಪುರುಷ. ಅವನ ದಿವ್ಯ ಇದೆ ಅಸ್ತಿತ್ವನೇ ಅವನದು ಭಗವಂತನದು ಭೌತಿಕ ರೂಪವಲ್ಲ, ಭೌತಿಕ ದೇಹ ಅಲ್ಲ ಅವನದು. ಅವನು ಎಲ್ಲಿದ್ರು ಕೂಡ ಅವನದು ದಿವ್ಯ ಅಸ್ತಿತ್ವನೇ, ಸಚ್ಚಿದಾನದ ವಿಗ್ರಹ ಭಗವಂತನ. ಅವನಿಗೆ ರೂಪ ಇದೆ, ಅವನ ಆಕಾರ ಇದೆ, ಅವನ ಗುಣಗಳಿದೆ, ಎಲ್ಲವೂ ದಿವ್ಯವಾದದ್ದು, ಭೌತಿಕವಾದದ್ದಲ್ಲ. ಅವನು ನಿರ್ಗುಣ ಅಂದ್ರೂ ಕೂಡ, ನಿರಾಕಾರ ಅಂದ್ರೂ ಕೂಡ ಅವನೊಂದು ಆಧ್ಯಾತ್ಮಿಕವಾದ ಗುಣ ಇದೆ, ಆಧ್ಯಾತ್ಮಿಕವಾದ ಆಕಾರ ಇದೆ. ಸೊ ಹೀಗೆ ನಾವು ಇಲ್ಲಿ ನೋಡ್ತೇವೆ, ಬ್ರಹ್ಮದೇವರಿಗೆ ಆ ಸಾಕ್ಷಾತ್ಕಾರ ಆಗ್ತಾ ಇದೆ, ಭಗವಂತನ ವ್ಯಕ್ತಿಗತ ಸಾಕ್ಷಾತ್ಕಾರ ಆಗ್ತಾ ಇದೆ. ಸೊ ಆಮೇಲೆ ಇದು ಇಲ್ಲಿ ಭೌತಿಕ ಜಗತ್ತಿಗೆ ಕಾರಣಕರ್ತ ಒಂದು ರೀತಿ ಮಹಾವಿಷ್ಣು, ನಂತರ ಗರ್ಭೋದಕಶಾಹಿ ವಿಷ್ಣು. ಸೊ ಗರ್ಭೋದಕಶಾಹಿ ವಿಷ್ಣುವಿಂದ ಅವರ ಮೊದಲ ಕಾರಣ ಅಂದ್ರೆ ಅವರ ಹೊಕ್ಕಳಿನಿಂದ ಬಂದ ಯಾವುದು ಅದು ಒಂದು ಸರೋವರ ರೀತಿ ಇರ್ತಾ ಇದೆ. ಹೊಕ್ಕಳರು ಸರೋವರ ಇದ್ದಾಗೆ ಎಲ್ಲವೂ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ ಭಗವಂತನ ಗಾತ್ರ. ಸೊ ಹಾಗಾಗಿ ಒಂದು ಅದು ಸರೋವರನೂ ಅಲ್ಲ, ಅದೊಂದು ರೀತಿಯ ಅದು ಕೂಡ ಒಂದು ಸಮುದ್ರನೇ ಆ ರೀತಿ ಕಾಣ್ಬೋದು ನಮಗೆ, ನಮ್ಮ ಅಸ್ತಿತ್ವದಲ್ಲಿ ನೋಡಿದ್ರೆ. ಯಾಕಂದ್ರೆ ಆ ಹೊಕ್ಕಳಿನಲ್ಲೇ ಈ ಸಾವರೆ ಹೂವಿನ ಇದು ಬರೋದು, ಅದರಲ್ಲಿ ನಮ್ಮ ಲೋಕ ಇದೆ, ನಮ್ಮ ಸಂಪೂರ್ಣ ಎಲ್ಲ 14 ಲೋಕಗಳಿವೆ ನೋಡಿ. ಇನ್ನು ಎಷ್ಟು ದೊಡ್ಡದು ಭಗವಂತನ ಹೊಕ್ಕಳು ಅಂತ ನಾವು ಯೋಚನೆ ಮಾಡೋದು. ಅದು ಒಂದು ಸಾಗರನೇ ಅಂತ ಹೇಳ್ಬೋದು. ಅದು ಕಮಲದ ದಂಟು ಕೂಡ ಅಷ್ಟೇ ಅಷ್ಟು ಹತ್ರ ದೊಡ್ಡದಿದೆ. ಯಾಕಂದ್ರೆ ಅದರೊಳಗೆ ನಾವು ಇರೋ ಭೂಮಿಯೆಲ್ಲ ಇದ್ದೇವೆ ನಾವು ಇದ್ರ ದಂಟಿನಲ್ಲಿ ಎಲ್ಲೋ ಮಧ್ಯದಲ್ಲಿದ್ದೇವೆ ನಾವು. ಸೊ ಒಂದು ರೀತಿ ಕಾರಣಗಳಂದ್ರೆ ಹೇಳೋದು ಅವರ ಹೊಕ್ಕಳು ಕಾರಣ, ಆ ಹೊಕ್ಕಳಿನ ಸರೋವರ ಕಾರಣ ಅದರಿಂದ ಅಂತ. ಮತ್ತೆ ಆ ಕಾರಣ ಅಂದ್ರೆ ಕಮಲ ಕಾರಣ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ರೀತಿ ಆಕಾಶ ಎಲ್ಲ ಹೇಳ್ತಾ ಇದ್ದಲ್ಲಿ, ಆಕಾಶ, ನೀರು, ಗಾಳಿ ಇದು ಕೂಡ ಕಾರಣ ಅಂತ ಹೇಳ್ತಾ ಇದ್ದಾರೆ. ಡಿವಾಸ್ಟೇಟಿಂಗ್ ವಾಟರ್. ಓಕೆ, 5 ಕಾರಣಗಳು ಅಂತ ಹೇಳ್ತಾರೆ. ಓಕೆ, ಕೇಳ್ಬೇಕು, ಇನ್ಯಾರು ಹಿರಿಯ ಭಕ್ತರಿಗೆ ಕೇಳ್ಬೇಕು. ಅಟೆಂಡೆನ್ಸ್ ಹಾಕಿ ಎಲ್ಲರೂ.